ಹೋಗಲು ಬಂದದ್ದು ಶಾಲು ಬಕ್ಕ ನೆಪದ ಕಾರ್ಯಕ್ರಮದ ಗೌರವವನ್ನು ಸಂದಾಯ ಮಲ್ಪಡ್ಕೊಂಡ ವಿನಾಯಿತಿ ಮತ್ತೊಂದಿಲ್ಲ ಶ್ರೀಯುತ ಚಂದ್ರಾಸ್ ಪಂಡಿತ ಅವರು ಮೂರು ಕಟ್ಟ ಮಿತ್ರ ಮಂಡಳಿ ಪನ್ಪನಂಚಿನ ಒಂಜಿ ಕೂಟನ್ನು ಕಟ್ಟೊಂದು ಜವನೆರಡು ಎಟ್ಟೆಪ್ಪದ ಸಾದಿಗೆ ಕೊಡಪನಂಚಿನ ಕೆಲಸ ಮಲ್ತೊಂದು ಬರಪನಂಚಿನ ಮೂರು ಕಟ್ಟ ಮಿತ್ರ ಮಂಡಳಿ ಮಿತ್ರನಗ ಸರಿಸುಮಾರು 30ನೇ ವಾರ್ಷಿಕ ಉಚ್ಚಯದ ಸಂಭ್ರಮ ಸಾರತ್ತ ವರ್ಮನುತ್ತ ಸೊನ್ಪತ್ತ ರಡ್ಡೆಡ್ದ ಆದ ಆರಂಭ ಎನ್ನಚಿನ ಯೋಜನೆ ಮೂರು ಕಟ್ಟ ಮಿತ್ರ ಮಂಡಳಿ ಈ ವರ್ಷಗಾನಕ ರಡ್ಡು ಸಾರತ್ತ 23 ಜನಕಾನಕ 30 ವರ್ಷನ ಪೂರೈಸನಚಿನ ಸಂತಸದ ಕ್ಷಣಟ್ಟು ನಾವು ಮಾತೆಲ್ಲ ಸೇರುವಂತ ಈ ನೆಲೆಟ್ ಇಚ್ಚಿತ್ತಿ ಕಾರ್ಯಕ್ರಮನ ನಿಖಲ ಮಾತೆಲ್ಲ ಕಣ್ಣಾರೆ ಕೈಯಾರೆ ಒಂಜಿ ಐಸಿರ ದಿಂಜಿದು ಈ ಒಂಜಿ ಕಾರ್ಯಕ್ರಮ ನಡಪಾದು ಕೊರ್ಪನಂಚಿನ ಒಂಜಿ ಅಂಬೋಳಲ ನಮ್ಮ ಈ ನೆಲೆಟ್ ನಮ್ಮ ಮಾತೆಲ್ಲ ಯೋಜಿ ಕೊಡಿಯಡಿಟ್ಟು ಸೇರ್ನಂಚಿನ ನಿಖಲ ಮಾತೆಲ್ಲ ಈ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಒಂಜಿ ಯಕ್ಷಗಾನದ ಕಲಾವಿದೆ ಈ ಊರ್ದು ಮರ್ಮಲಾದ ಬತ್ತನ ನಮಕ್ ಮಾತಾಡಿಲ್ಲ ಪೆರ್ಮೆ ಅಂಚಿತ್ತಿ ಒಂಜಿ ಕಲಾವಿದೆಲ ನಮ್ಮ ಊರು ಬತ್ತನ ಪೆರ್ಮೆ ನಮಕೊಂಡು ಇಂಚಿತ್ತಿ ಶ್ರೀಮತಿ ಸುದೀಪ್ ಮೇರೆಗೆ ಸೊಲ್ಮೇಲನ ಸಂದ ಒಂದು ಬಂದುಲೆ ಈ ಕಾರ್ಯಕ್ರಮಡ್ ನಮ್ಮೊಟ್ಟಿಗೆ ಬತ್ತು ಸೇರ್ನಂಚಿನ ಅತಿಥಿ ನಕ್ಲೇನ ಗೌರವಡು ಎದುಕೊಂಡು ನಚ್ಚಿನ ಪೊರ್ತುಡಲ್ಲ ಮೂರು ಕಟ್ಟ ಮಿತ್ರ ಮಂಡಳಿ ಆ ಪುದರ್ಗೆ ಒಂಜಿ ದೇಕಿ ಉಂಡು ದಯಬಂಡ
ದುಂಬುದ ನಮ್ಮ ಹಿರಿಯಾಕಲ ಕಾಲಡು ಪೆತ್ತ ಕೈ ಕಂಚಿಲು ನೀರು ಪರ್ನಂಚಿನ ಜಾಗೆ, ಪಕ್ಕಿಲು ಅದಪ್ಪು ಪ್ರಾಣಿ ಪಕ್ಷಿಲು ನೀರು ಪರ್ನಂಚಿನ ಜಾಗೆ, ಅವೆಲ್ಲಕನೆ ವ್ಯವಸಾಯ ಆದಪ್ಪು ಬೇಸಾಯ ಆದಪ್ಪು ಐಕ್ ಪೂರ ನೀರದ ಒಂಜಿ ಕಟ್ಟೆ ಕಟ್ಟುನಂಚಿನ ಜಾಗೆನೆ ಮೂರು ಕಟ್ಟ. ಇತ್ತೆಲ್ಲ ಆಯ್ತ ಪಳೆಯುಲಿಕೆ ಒರಿದಿತ್ತಿನ ಅವು ನಮಗೆ ಇತಿಹಾಸದ ನೆಂಪು ದಯಪಂಡ ನಮ್ಮ 800-300 ವರ್ಷ ಪಿರಾಕು ಪೋರ್ಮರ್ಜಿ ಐಕ್ ದುಂಬೆ ನಮ್ಮ ಒಂಜಿ ಮೂರು ಕಟ್ಟ ಪನ್ಪುನಂಚಿನ ಮೂಜಿ ಕಟ್ಟ ಪನ್ಪುನಂಚಿನ ಹಿರಿಯಾಕಲು ಕಟ್ಟದನಂಚಿನ ಕೆರೆ ನೀರದ ಮಳೆ ಬರ್ಸದ ನೀರಿನ ಒರಿಪವನಂಚಿನ ಒಂಜಿ ಕೆಲಸ ಮತ್ತು ಮೂಜಿ ಕಟ್ಟದ ಮೂಲಕ ಮಲ್ತದೇರು ಪನ್ಪುನಂಚಿಗೆ ನಮ್ಮನ ಪಳೆಯುಲಿಕೆ ತೀರ್ಥದ ಮೂಜಿ ಕಟ್ಟಡುಂಡು. ಆ ಒಂಜಿ ಮೂಜಿ ಕಟ್ಟದ ನೆಂಪುನು ಮೂರು ಕಟ್ಟ ಮಿತ್ರ ಮಂಡಲದ ಮೂಲಕ ಆ ಒಂಜಿ ಪುದರ್ನ ನೆಂಪುದ ಸಂಸ್ಥೆಯನ್ನು ಕಟ್ಟುನ ಮೂಲಕ ಕುಂಪಲರ್ದು ಬಗಬಿಲರ್ದು ಆದಿಯ ಅದು ಬೈಪಾಸ್ ಮುಟ್ಟಲ್ಲ ಒಂಜಿ ಸಂಸ್ಥೆದ ಒಂಜಿ ಮೂರು ಕಟ್ಟದ ಸಂಸ್ಥೆ ಒಂಜಿ ಪುದರ್ನು ಒರಿಪವನಂಚಿನ ಕೆಲಸನು ಮೂರು ಕಟ್ಟ ಮಿತ್ರ ಮಂಡಳಿ ಮಲ್ತದ ಪನಿಯರೆ ಬಾರಿ ಪೆರ್ಮೆ ಹಾಕೊಂಡು ಇಂಚಿತ್ತಿ ಒಂಜಿ ಮೂರು ಕಟ್ಟ ಮಿತ್ರ ಮಂಡಳಿ ಸರಿಸುಮಾರು 30 ವರ್ಷನು ಈ ಒಂಜಿ ಸಮಾಜಕ್ಕೆ ಕೊರ್ನಂಚಿನ ಕೆಲಸ ಕಾರ್ಯದ ಒಟ್ಟಿಗೂ ಇವತ್ತು ಒಂಜಿ ಕೆಲಸ ಕಾರ್ಯನ ಮಲ್ಪುನ ಮೂಲಕ ಎಡ್ಡೆಬ್ಬದ ಕೆಲಸ ಮಾರ್ಮೂಲ ಮೂಲಕ ಸಂಸ್ಥೆ ಕಟ್ಟುನ ಮುಖ್ಯತೆಗೆ ಐದು ಒರಿಪವನ ಮುಖ್ಯಗೆ ಅಂಚಿತ್ತಿ 30 ವರ್ಷ ಮುಟ್ಟಲು ಒರಿಪವನ ಬೈದನಂಚಿನ ಶ್ರೀ ಮೂರು ಕಟ್ಟ ಮಿತ್ರ ಮಂಡಲದ 30ನೇ ವರ್ಷದ ಈ ಒಂಜಿ ಸಂಭ್ರಮದ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಸೇರೋಂದ ಬದಲೇ ಮೂರು ಕಟ್ಟ ಮಿತ್ರ ಮಂಡಲದ ಬಗ್ಗೆ ನಿಕ್ಲೆ ಮಾತೆರೆಗಳ ದುಂಬುಗು ಆಯ್ತಾ ಪೊಲಬನ್ನು ಕೊರ್ಪನಂಚಿನ ಕೆಲಸ ನಿಮ್ಮ ಮಾತೆರ್ಲ ಮಲ್ಪರಲ್ಲ ಅಲ್ಲ ನಿಕ್ಲು ಮಾತೆರ್ಲ ಈ ಊರ್ದಕ್ಕುಲೆ ನಮ್ಮ ಮಾತೆರ್ಲ ಪ್ರತಿ ಒಂಜಿ ಇಲ್ಲದಕ್ಕುಲ್ಲ ಈ ಒಂಜಿ ಮೂರು ಕಟ್ಟ ಮಿತ್ರ ಮಂಡಲ್ಡು ಉಪ್ಪುನಾಗಲು ಅಂಚನೆ ಹತ್ರ ಆ ಕೆಲಸ ಕಾರ್ಯ ನಿಕ್ಲು ಮಾತೆರ್ಲ ತೂಂದು ಬತ್ತನಾಗಲು ಅಲ್ಲ 30ನೇ ವರ್ಷನು ನಿಕ್ಲ ಮಾತೇನಲ್ಲ ಕೈ ಸೇರಿಗೆಡು ನಿಕ್ಲ ಮಾತ ಆಶೀರ್ವಾದಡು ಎಡ್ಡೆಪುಡ್ ನಡಪಾದ ಪಣ್ಣುಚ್ಚನ ಅಂಗಲಾಪದ ಒಟ್ಟುಗು ಇಂಥ ಈ ಒಂಜಿ ಸಭಾ ಕಾರ್ಯಕ್ರಮನ ಅಟ್ಟನೆ ಮಲ್ದ ಒಂಜಾತ್ ಗಣ್ಯರ್ನಾಗ್ಲ ಸೇರಿಗೆಡು ಅಕ್ಲ ಒಂಜಿ ಮಾನಾದಿಗದ ಪಾತೆರ್ನ ಮಾತೆರ್ಲಕ್ಕೆ ಏನೊಂದು ಈ ಪಿರಾಕದ ಒಂಜಿ ಇತಿಹಾಸನ ಪುನರಪಿ ನೆನಪು ಮಲ್ಪನಂಚಿನ ಕೆಲಸ ಮಲ್ಪೊಡು ಪನ್ಪನಂಚಿನ ನೆಲೆಟ್ 30 ವರ್ಷದ ಈ ಸಂಭ್ರಮದ ಕಾರ್ಯಕ್ರಮ ಅಟ್ಟೆ ಮಲ್ತ ಈ ನೆಲೆಟ್ ಇಂಥ ಈ ಒಂಜಿ ಕಾರ್ಯಕ್ರಮಡು ಸಭೆಲೆಸಿದ ಕಾರ್ಯಕ್ರಮಡು ಸಮಾರಂಭದ ಗುರುಕಾರ್ಮಿನ ಹೆಸರು ನಮ್ಮೊಟ್ಟಿಗೂ ಪುನರ್ ಆರು ನಮ್ಮನ ಅಧ್ಯಕ್ಷ ಅತ್ತು ನಮ್ಮ ಒಂಜಿ ಸಾಮಾನ್ಯ ಜನಕ್ಕಲ್ಲ ಕಡೆ ಮೂರು ಕಟ್ಟ ಮಿತ್ರ ಮಂಡಲದ ಒಂಜಿ ಸಾಮಾನ್ಯ ಒಂಜಿ ಹಿತೈಷಿ ಆದ ಪುನರ್ ಶ್ರೀಯುತ ಸತೀಶ್ ಕುಂಪಲ್ರು ಇದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೊಂದು ನಮ್ಮ ಈ ಒಂಜಿ ಈ ಊರಿಗೆ ಪುದರ್ ಕೊನೈತನಂಚಿನ ಒಂಜಿ ಇತಿಹಾಸ ಇತ್ತಿನ ಅವು ಶ್ರೀ ಬಾಲಕೃಷ್ಣ ಮಂದಿರದ ಸ್ಥಾಪಕರಾದ ಐತೊಟ್ಟಿಗೂ ದಕ್ಷಿಣ ಕನ್ನಡ ಜಿಲ್ಲೆಡು ಅದಪ್ಪು ಶಾಸಕರ ನಿಧಿ ಆದಪ್ಪು ಅತನ ವಿಧಾನ ಪರಿಷತ್ ನಿಧಿ ಆದಪ್ಪು ಅತನ ಸಂಸದರ ನಿಧಿ ಆದಪ್ಪು ಜಿಲ್ಲಾ ಪಂಚಾಯತ್ ಆದಪ್ಪು ತಾಲೂಕು ಪಂಚಾಯತ್ ಆದಪ್ಪು ಪುರಸಭೆ ಮಾತ ಒಂಜಿ ಈ ಊರಿಗೆ ಹೆಚ್ಚಿನ ಪುರ ಒಂಜಿ ಅಭಿವೃದ್ಧಿ ಕಾರ್ಯಕ್ಕೆ ಪುರ ಮನ್ನಣೆ ಕೊರ್ರೆ ಅಭಿವೃದ್ಧಿ ಕಾರ್ಯಕ್ಕೆ ಬೋಡದೆ ಒವೇ ರೀತಿಯ ಫಂಡ್ ಎಲ್ಲ ನಿಧಿಲ್ನ ಕೊನಪುನ ಮೂಲಕ ಇವ್ರನ್ನು ಸಮಗ್ರವಾದ ಅಭಿವೃದ್ಧಿದ ದೇಕೆ ಕೊನಪುನಂಚಿನ ಕೆಲಸ ಮಂತಂದು ಬತ್ತನಾರು ಶ್ರೀಯುತ ಸತೀಶ್ ಕುಂಪಾಲ್ರು ನಮಕ್ ನಿಕ್ಲೆ ಮಾತೆರೆಗಳು ನಿಕ್ಲು ಪೂರ ಪ್ರತಿಯೊಂಜಿ ಮಂದಿರದ ಕೆಲಸ ಕಾರ್ಯ ಎಲ್ಲ ಪಾಲ್ದೆತ್ತೊನ್ನಾಕಲ್ಲೇ ಕುಂಪಲೋತ್ಸವದ ಪನ್ಪನಂಚಿನ ಕರಿನ ಡಿಸೆಂಬರ್ ಮಂತನಂಚಿನ ಕಾರ್ಯಕ್ರಮ ನಿಕ್ಲ ಅದ್ದೂರಿಯಾದ ತೂತಾರ ದಯಪಂಡ ನಮ್ಮನ ಊರದ ಒಂಜಿ ನಾಯಕ ಎತ್ತಂಡ ನಮ್ಮನ ಊರ್ಗ ಅಭಿವೃದ್ಧಿದ ಒಟ್ಟಿಗೂ ನಮ್ಮನ ಈ ಊರ್ದ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಲ್ಯಾಣ ಆಪುನಂಚಿನ ಕೆಲಸ ಆಪುನ್ ಪನ್ಯರೆ ಉದಾಹರಣೆ ಶ್ರೀಯುತ ಸತೀಶ್ ಕುಂಪಾಲ ಪಂಡ್ರೆ ಬಾರಿ ಖುಷಿ ಆಪುಂಡು ಇಂಚಿತ್ತಿ ನಮ್ಮನ ದುಮ್ಮದ ದಿನಟ್ಲ ಆರು ರಾಜಕೀಯವಾದ ಬಾರಿ ಮಲ್ಲ ಸ್ಥಾನಮಾನ ತಿಕ್ಕಡು ಪನ್ಪನಂಚಿನ ಆಶಯ ನಮ್ಮ ಐಕ್ ಬುಡ್ತನ ಐಕ್ ಐತ ಫಲ ಕೊರ್ಪುನಿ ದೇವರಿಗೆ ಅಂಚೆತ್ತಿ ಆಶಯದ ಒಟ್ಟಿಗೂ ನಮ್ಮನ ಮಾತಿನಲ್ಲಿ ಈ ಊರದ ನಾಯಕರಂಚಿನ ಶ್ರೀಯುತ ಸತೀಶ್ ಕುಂಪಲ್ ಇಂಥ ಕಾರ್ಯಕ್ರಮದ ಸಮಾರಂಭದ ಗುರುಕಾರ್ಮಿಸಲಿ ಅರಣ್ಯ ಈ ಸಂಭ್ರಮದ ಕಾರ್ಯಕ್ರಮದ ನಿಕ್ಲ ಮಾತಿನಲ್ಲಿ ಪರವಾದ ಮೋಕೆ ದಿಜ್ಜಿದು ಎದುಕೊಂದೊಂದಿಲ್ಲ ಶ್ರೀಯುತ ಸತೀಶ್ ಕುಂಪಲ್. ಇವರಿಗೆ ಮೂರು ಕಟ್ಟ ಮಿತ್ರ ಮಂಡಳಿಯ ಗೌರವಾಧ್ಯಕ್ಷರಾದ ಬಾಲಕೃಷ್ಣ ಅಮೀನ್ ಮತ್ತು ಸಂಘಟನಾ ಕಾರ್ಯದರ್ಶಿಯಾದ ಪ್ರವೀಣ್ ಕುಲಾಲ್ ಅವರು ಶಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಂಡು ಶ್ರೀಯುತ ಸತೀಶ್ ಕುಂಪಲ್ರಿಗೆ ನಮ್ಮ ಮೂರು ಕಟ್ಟ ಮಿತ್ರ ಮಂಡಲದ ಹಿರಿಯ ಸದಸ್ಯರಂಚಿನ ಬಾಲಕೃಷ್ಣ ಅಮೀನ್ರು ಅಂಚನೆ ಪ್ರವೀಣ್ ಕುಲಾಲ್ ಮೊದಲು ಗೌರವದ ಮಾನಾದಿಕೆ ಮಲ್ತೊಂದುಲ್ಲೇರು ನಮ್ಮ ಆತ್ಮೀಯರಂಚಿನ ಸತೀಶ್ ಕುಂಪಲ್ರಿ ಅಲ್ಲ ಎದುರು ನಮ್ಮ ಬುಲ್ಪುನ ದೀಪನ ದೀತ ಅಲ್ಲ ಅವು ಏರ್ನ ಕೈ ಸೇರಿಡ ಒಂಜಿ ಅರ್ಹತೆ ಬೋರ್ಡ್ಗೆ ಅಂಚಿತಿ ನಮಕ್ ಮಾತೆರೆಗಳ ಒಂಜಿ ಈಗಲೂ ಮೂರು ಕಟ್ಟ ಮಿತ್ರನಲ್ಲಿ ಜವನೇರು ಏರೆಗ್ ದೀಪ ಬರ್ತಾರೆ ಕೊರಡು ಪಡ್ನಾಗ ಈಗ ಸೂಟ್ ಒಂಜಿ ಆಯ್ಕೆ ನಮ್ಮ ಸುರೇಶನಲ್ಲಿ ದಯಬಂಡ ಒಂಜಿ ದೈವದ ಕೊಡಿಯರಿಟ್ಟು ಬುಲೆ ಒಂದು ಬತ್ತನಾರು ಉಳ್ಳಾಲದ ಐತಿಹಾಸಿಕ ವೈನಂಚನ ಚಿರುಂಬ ಭಗವತಿ ಕ್ಷೇತ್ರದ ಮುಕ್ತೇಶ್ವರರಾದ ಚಿರುಂಬ ಭಗವತಿ ಬ್ಯಾಂಕ್ದ ನಿರ್ದೇಶಕರಾದ
ಅವಲಕನೆ ಚಿರುಂಬ ಭಗವತಿಗೆ ವಾರೀತಿದ ಸಂಬಂಧಪಟ್ಟನಂಚಿನ ಸಂಸ್ಥೆಲುಂಡ ಅವು ಶಿಕ್ಷಣ ಸಂಸ್ಥೆ ಆದಪ್ಪು ಅದನ್ನ ಬೇತೆ ಬೇತೆ ಸಂಸ್ಥೆ ಅದ ಮಾತೆದಲ ಒಂದು ನಿರ್ದೇಶಕನ ಸ್ಥಾನ ಆದಪ್ಪು ಅದರ ಮುತಾಲಿಕೆಯನ್ನು ಉಪಾಧ್ಯಕ್ಷ ಅದು ಮಾತಾ ವಿದಟ್ಲ ಕೆಲಸ ಕಾರ್ಯವನ್ನು ಮಲ್ತೊಂದು ಬತ್ತನಂಚಿನ ಶ್ರೀಯುತ ಸುರೇಶ್ ಭಟ್ನಗರ್ ಈಗಲ ಮಾತೇನಲ್ಲ ಆತ್ಮೀಯರು ಆರು ಒವೇ ರೀತಿಯ ಕಾರ್ಯಕ್ರಮ ನಡಪಣಚಿನ ಕಾರ್ಯಕ್ರಮ ನಮಕ್ ಮಾತ್ರೆಗಳ ಮೋಕೆ ದಿಂಜಿದು ಬತ್ತದು ನಮಕ್ ಮಾತ್ರೆಗಳ ಒಂಜಿ ಬೆರಿಸಾಯ ಒಂದು ತಾಂಗ ಕೊರ್ನಾರು ಈ ನೆಲಟು ಇಂಥ ಈ ಒಂದು 3 ಕಟ್ಟ ಮಿತ್ರ ಮಂಡಲದ ಕಾರ್ಯಕ್ರಮಗಳ ಬತ್ತದು ನಮಕ್ ಕೈ ಸೇರೋದು ನಮಕ್ ಮಾತ್ರೆಗಳ ತಾಂಗ ಕೊರ್ನಾರು ಅರೆ ಈ ಸಂದರ್ಭಡು 3 ಕಟ್ಟ ಮಿತ್ರ ಮಂಡಳಿ ಮಕ್ಕ ನಿಕ್ಲ ಮಾತೇನ ಬರೋದು ಪ್ರೀತಿ ದಿಂಜಿದು ಎದುಕೊನೋದಿಲ್ಲ. ಇವರಿಗೆ 3 ಕಟ್ಟ ಮಿತ್ರ ಮಂಡಳಿಯ ಸದಸ್ಯರಾದ ಕಿರಣ್ ಕುಂಪಲ, ಸುರೇಶ್ ಭಟ್ನಾರಿಗೆ ಇಂಕಲ ಕಿರಣ್ ಸೈಲ್ಯಾಂಡ್ರು ಬಕ್ಕ ವಸಂತ್ ದಾಸ್ ಮಕ್ಕಳು ಗೌರವದ ಮಾನಾದಿಗೆನ ಕೊರೊಂದುಲ್ಲೇರು ಚಾಕಿರಿ ಮಲ್ತೊಂದು ಬರ್ಪಣಚನ ವಾಸುಕಿ ನಾಗಬ್ರಹ್ಮ ಸ್ಥಾನದ ಗುರ್ಕರ್ ಅದು ಉಪ್ಪುನಂಚಿನ ವಿನೋದ್ ಚಿತ್ರಾಂಜನಗರ ಆ ಒಂಜಿ ಸಂಸ್ಥೆದ ಒಂಜಿ ಅಧ್ಯಕ್ಷರಾಪುನ ಹಿಡಿದಲ ದುಂಬು 3 ಕಟ್ಟ ಮಿತ್ರ ಮಂಡಲದ ಅಧ್ಯಕ್ಷರಾದಲ ತನ್ನ ಕೆಲಸ ನಿರ್ವಹಣೆ ಮಲ್ತನಾರು ಒಂಜಿ 3 ಕಟ್ಟ ಮಿತ್ರ ಮಂಡಲದ ಜವಣೆಡಪಗ ಪೂರ ಸೈಕಲ್ ಎಂಚಿತ್ತೀನಿ ಆಡ ಒಂಜಿ ಬೈಕ್ ಇತ್ತದ ಅಧ್ಯಕ್ಷ ಇತ್ತು ನಾವು ವಿನೋದ್ ಚಿತ್ರಾಂಜನಗರ ಅಪಗನೆ 3 ಕಟ್ಟ ಮಿತ್ರ ಮಂಡಲದ ಒಂಜಿ ಸಾಮಾಜಿಕ ಕೆಲಸಕ್ಕೆ ತನ್ನನ್ನು ತೊಡಗಿಸನಾರು ಇನ್ನು 30ನೇ ವರ್ಷದ ಕಾರ್ಯಕ್ರಮಡ್ಲ ಅರ್ನ ಹೊಸ ದೇಕಿಡು ವೇದಿಕೆಡು ಉಪಸ್ಥಿತರು ಪುನಃ ನಮಕ್ ಮಾತೆರೆಗಳ ಪೆರ್ಮೆ ಇಂಚಿತ್ತಿ ವಿನೋದ್ ವೃತ್ತಿಡು ಗುತ್ತಿಗೆದಾರದು ಮಂಗಳೂರು ಮಹಾನಗರ ಪಾಲಿಕೆದ ಗುತ್ತಿಗೆದಾರದು ಕೆಲಸ ಮತ್ತೊಂದು 10 ಜನ ಎಂಕ್ಲ ಮಾತೇನಲ್ಲ ಈ ಊರದ ಆತ್ಮೀಯರ ನೆಚ್ಚಿನ ವಿನೋದ್ ಚಿತ್ರಾಂಜನ ಮೇರೆಲ್ಲ ಈ ಸಂದರ್ಭಡು 3 ಕಟ್ಟ ಮಿತ್ರ ಮಂಡಲದ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತದೆ. ಇವರಿಗೆ 3 ಕಟ್ಟ ಮಿತ್ರ ಮಂಡಳಿಯ ಸದಸ್ಯರಾದ ಕುಲಾಲ್ ಬಕ್ಕ ಗಣೇಶ್ ಬಕ್ಕ ಸಂದೀಪ್ ಪೂಜಾ ಉದ್ಯಮಿ ಆದ ಯುವ ಉದ್ಯಮಿ ಆದ ತನಗೆ ಕೊರ್ನಂಚಿನ ಉದ್ಯಮಡು ಕೊರ್ನಂಚಿನ ಎಂಚಿನ ದೇವೇರ್ ಕೊರ್ನಂಚಿನ ಫಲ ಉಂಡ ಐದು ಪೂರ ಸಮಾಜಕ್ಕೆ ಪಟ್ಟಣಂಚಿನ ಸಮಾಜದ ಯುವಕರನೊಟ್ಟಿಗೆ ಒಟ್ಟಿಗೂ ಒಂಜಿ ತಾಂಗಾದ ಉಂತುನಂಚಿನ ಕೆಲಸ ಮತ್ತೊಂದು ಬಚ್ಚನ ಯುವ ನಾಯಕೆ ಯುವ ಉದ್ಯಮಿ ಶ್ರೀಯುತ ವೈಶಾಖ್ ನಮ್ಮೊಟ್ಟುಗುಲ್ಲೇರು ಒಂಜಿ ತೆಲಿಕೆ ದಿಂಜಿನಂಚಿನ ಮೋನೆ ಈ ಒಂಜಿ 3 ಕಟ್ಟ ಮಿತ್ರನ 30ನೇ ವರ್ಷದ ಕಾರ್ಯಕ್ರಮ ಬತ್ತು ಸೇರಂದೇರು ಈ ನೆಲೆಟ್ ಅರಿನ 3 ಕಟ್ಟ ಮಿತ್ರ ಮಂಡಳಿ ಮಕ್ಕ ನಿಕ್ಲ ಮಾತೇನಲ್ಲ ಪರವಾದ ಅರ್ತಿ ಪಿರ್ತಿಡು ಮೋಕೆ ದಿಂಜಿದು ಎದ್ಕೊನೊಂದಿಲ್ಲ ಶ್ರೀಯುತ ವೈಶಾಖ್ ಇವರಿಗೆ 3 ಕಟ್ಟ ಮಿತ್ರ ಮಂಡಳಿಯ ಸದಸ್ಯ ಈಗಲ ದುಬೈದಾರ್ ಪ್ರಕಾಶ್ ಅಜನೆ ಲಿಜೇಶ್ ಮಕ್ಕಳು ಶಾಲು ನೆಂಪದ ಕಾಣಿಕೆದ ಗೌರವವನ್ನು ಸಂದೇಹ ಮಂತದಲ್ಲಿ ಪೀಟರ್ ಮೊಂತೇರು BSNL ವಿಭಾಗಡ್ BSNL ಕ್ಷೇತ್ರಡ್ ನಮ್ಮ ಸರ್ಕಾರಿ ಇಲಾಖೆಡ್ ಒಂಜಿ ಕೆಲಸ ಮಲ್ಪನ ಮೂಲಕ ಕೇಂದ್ರ ಸರ್ಕಾರದ ಅಧೀನಡುಪುನಂಚಿನ BSNL ಸಂಸ್ಥೆದ ಒಂಜಿ ವೃತ್ತಿನ ಮಲ್ಪನ ಮೂಲಕ ಅವೆಲ್ಲಕನೆ 3 ಕಟ್ಟ ಮಿತ್ರ ಮಂಡಲದ ಪ್ರತಿಯೊಂದು ಕಾರ್ಯ ಚಟುವಟಿಕೆಗೆ ತನ್ನ ಸಹಾಯ ಹಸ್ತನ ಪ್ರತಿ ವರ್ಷಲ ಕೊರೊಂದು ಬತ್ತನಂಚಿನ ನಮ್ಮ ಪೀಟರ್ ಮೊಂತೇರೋ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಉಪಸ್ಥಿತರಿಲ್ಲರು ಅರ್ನ ನನಲ ಈ ಊರಿಗೂ ಅರ್ನಲ ಸೇವೆ ನನಾತ್ ಉಪ್ಪಾಡು ಪನ್ಪನಂಚಿನ ಆಶಯದ ಹೊರಟು 3 ಕಟ್ಟ ಮಿತ್ರ ಮಂಡಲದ 30ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದ ಈ ಸಭೆಯಲ್ಲಿ ಹೆಸರು ಅರಿನ ಮೋಕೆಡಿ ಎದ್ಕೊಂಡರು ವಿನ್ಸಿ ಬೊಕ್ಕ ಸುಶಾಂತ್ ಮಕ್ಕಳು ಎಪ್ಪದ ಕಾಣಿಕೆ ಶಾಲದ ಗೌರವ ಮನೋಜ್ ಕಟ್ಟೆಮನೆ ಸೋಮೇಶ್ವರ ಪುರಸಭೆತ್ತು ಈಗ ದುಂಬು ಗ್ರಾಮ ಪಂಚಾಯತ್ ಇತ್ತು ಗ್ರಾಮ ಪಂಚಾಯತ್ ಸದಸ್ಯರಾಪುನ ಸಂದರ್ಭಡ್ಲ ಐದು ಸದಸ್ಯರಾದ ಗ್ರಾಮ ಸಭೆಟ್ ದಾದಪುರ ಗ್ರಾಮ ಸಭೆಟ್ ದಾದಪುರ ಅನುದಾನ ತಿಕ್ಕೊಂಡ ಇನ್ನು ಮಾತೆಲ್ಲ ನಮ್ಮ ಕುಂಪಲಗ ಅರ್ನ ಭಾಗಕ್ಕೆ ಕೊನಪನ ಮೂಲಕ ಆಯ್ಕೆಗೆ ಆ ಊರಿಗೂ ಮೂಲಭೂತ ಸೌಕರ್ಯದ ವ್ಯಕ್ತಿ ಅಭಿವೃದ್ಧಿ ಕಾರ್ಯಗಳ ಒಂಜಿ ತನ್ನ ಸೇವೆಯನ್ನು ತೊಡಗೈಸಿನಾರು ಶ್ರೀಯುತ ಮನೋಜ್ ಕಟ್ಟೆಮನೆ ಇತ್ತೆ ಪುರಸಭೆದ ಅವಧಿ ಆದ ನನ್ನ ದುಂಬುಗೂ ಚುನಾವಣೆ ಆಯರೆತ್ತನಲ್ಲ ಆ ಸಂದರ್ಭಡ್ಲ ಮನೋಜ್ ಕಟ್ಟೆಮನೆ ಈ ಒಂಜಿ ಊರದ ಪ್ರತಿನಿಧಿಯಾದ ದುಂಬುಗೂ ಬರಲಿಲ್ಲರು ಅಚ್ಚಿತ್ತಿ ಒಂಜಿ ಸಂದರ್ಭಡು 3 ಕಟ್ಟ ಮಿತ್ರ ಮಂಡಲದ ಈ 30ನೇ ವರ್ಷದ ಕಾರ್ಯಕ್ರಮಡ್ಲ ಶ್ರೀಯುತ ಮನೋಜ್ ಕಟ್ಟೆಮನೆ ಬಂಡ ಒಂಜಿ ಗುತ್ತದ ಇಲ್ಲು ಪನ್ಪುನ ಚಿಪ್ಪುಂಡಿಗೆ ಗುತ್ತದ ಮೇಗಿನ ಮನೆ ಕಟ್ಟೆ ಮನೆ ಗುತ್ತದ ಇಲ್ಲು ಪನ್ಪುನ ಅಂಚನೆ ಕುಂಪಲಡುಪ್ಪುನಂಚಿನ ಕುಂಪಲಗ ಗುತ್ತದ ಇಲ್ಲು ಪನ್ಪುನಜ್ಜಿ ಅಣ್ಣ ಕಟ್ಟೆ ಮನೆ ಮಲ್ಪುನಂಚಿನ ಹಿರಿಯಾಕ್ಲು ಕಟ್ಟದ ನಂಚಿನ ಇಲ್ಲುಂಡು ಐತ ಒಂಜಿ ಒಡೆಯರ್ನಂಚಿನ ಸ್ಥಾನಡುಪ್ಪುನಾರು ಶ್ರೀಯುತ ಮನೋಜ್ ಕಟ್ಟೆ ಮನೆ ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು 3 ಕಟ್ಟ ಮಿತ್ರ ಮಂಡಲದ ಪರವಾದ ಆತ್ಮೀಯವಾದ ಸ್ವಾಗತ ಡಿಕೆ ಪಕ್ಕ ಮೂರು ಕಟ್ಟ ಮಿತ್ರ ಮಂಡಲದ ಪರವಾದ ಗೌರವದ
ಉಳ್ಳರು ಶಿಲ್ಪಶ್ರೀ ಕುಮಾರಿ ಆದಿತ್ಯನಾರ್ ಕುಂಪಲಡು ಬೇಬಿ ಆದಿತ್ಯನಾರ್ ಕುಂಪಲಡು ಬೇಬಿ ಆದಿತ್ಯನಾರ್ ಬೊಕ್ಕ ಕುಮಾರಿ ಆದ ಕುಂಪಲಡಿತ್ತನಾರ್ ಐದು ಬೊಕ್ಕ ಶ್ರೀಮತಿ ಆದ ತೊಕ್ಕೊಟ್ಟು ಹೋಯಿನಾರ್ ಇತ್ತ ಡಾಕ್ಟರೇಟ್ ಪದವಿ ಪಡೆಯಿನಾರ್ ಡಾಕ್ಟರ್ ಶಿಲ್ಪಶ್ರೀ ಕುಂಪಲ ತನ್ನ ಕಬಡ್ಡಿದ ಚಾತೃಪದ ಹೊರಟು ಆತನ ಕ್ರೀಡಾ ಚಾತೃಪದ ಹೊರಟು ತನ್ನ ಊರಿಗೂ ನಮ್ಮ ಊರು ಕುಂಪಲದ ಊರಿಗೂ ಪೆರ್ಮೆ ಕೊಡಾಯ್ತನಚ್ಚಿನ ಒಂಜಿ ಪೊಣ್ಣು ಮಗಲಿತನ ಶಿಲ್ಪಶ್ರೀ ಡಾಕ್ಟರ್ ಶಿಲ್ಪಶ್ರೀ ಕಬಡ್ಡಿ ಪನ್ಪುನಂಚಿನ ಒಂಜಿ ಐತಿಹಾಸಿಕವಾಯಿನಂಚಿನ ಒಂಜಿ ಕಲೆತ ಮಿತ್ ಕ್ರೀಡದ ಮಿತ್ ಪ್ರಬಂಧನ ಮಂಡನೆ ಮಲ್ತದೆ ಡಾಕ್ಟರೇಟ್ ಪದವಿನ ಪಡನಂಚಿನ ಒಂಜಿ ಕ್ರೀಡಾಪಟು ಕುಂಪಲದ ಪೆರ್ಮೆದ ಕ್ರೀಡಾಪಟು ಇತ್ತಂಡ ಅವು ಶಿಲ್ಪಶ್ರೀ ಪಣ್ಯರೆ ನಮಕ್ ಮಾತೆರೆಗಳ ಪೆರ್ಮೆ ಹಾಕೊಂಡು ಇಂಚಿತ್ತಿ ಶಿಲ್ಪಶ್ರೀ ಪ್ರಸ್ತುತ ದೈಹಿಕ ಶಿಕ್ಷಕಿಯಾದ AB ಶೆಟ್ಟಿ ಡೆಂಟಲ್ ಕಾಲೇಜ್ ತನ್ನ ಕರ್ತವ್ಯ ನಿರ್ಮಾಣ ಮಾಡ್ತದಲ್ಲ ಅವು ನಮ್ಮ ಏನಪ್ಪ ಇದಾದಪ್ಪು KSEC ಮಾತಾ ಒಂಜಿ ಸಂಸ್ಥೆ ಇಡ್ಲ ತನ್ನ ದೈಹಿಕ ಶಿಕ್ಷಣನ ಅವೇತೋ ವಿದ್ಯಾರ್ಥಿಗಳಿಗೆ ಕೊರ್ಪುನ ಮೂಲಕ ಅವೇತೋ ಕ್ರೀಡಾಪಟುలను ಕ್ಲೇನೆ ಸಮಾಜ ಕೊರ್ಪುನಂಚಿನ ಕೆಲಸ ಮಲ್ತೊಂದು ಬರ್ತಲಾರು ನಮ್ಮ ಊರ್ದ ಪೆರ್ಮೆದ ಪೊಣ್ಣು ಮಗಲು ಡಾಕ್ಟರ್ ಶಿಲ್ಪಶ್ರೀ ಕುಂಪಲ ಈ ಊರ್ದ ಒಂಜಿ ಪೆರ್ಮೆದ ಪೊಣ್ಣು ಮಗ ಇಂಥ ಕಾರ್ಯಕ್ರಮ ವೇದಿಕೆ ಕುಲ್ನಂಚಿನ ಯೋಗ ಬಾಗಿಲ ದೇವರೇ ಕಳಿಸಿದ್ದಾರೆ ಅದರಲ್ಲಿ ಈ ಸಂದರ್ಭ ಮೂರು ಕಟ್ಟ ಮಿತ್ರ ಮಂಡಲದ ಪರವಾದ ಆತ್ಮೀಯವಾದ ಸ್ವಾಗತ ಮಂತದಲ್ಲೇ ಡಾಕ್ಟರ್ ಶಿಲ್ಪಶ್ರೀ ಕುಂಪಲ ಇವರಿಗೆ ಈ ಕಾರ್ಯಕ್ರಮ ಗೋಪಾಲ್ ಕುತ್ತಾರ್ ನಮ್ಮೊಟ್ಟಿಗೆ ಬೈದಿರು ಅವ್ರ ವೇದಿಕೆ ಇತ್ತನಲ್ಲ ಪ್ರತಿನಿತ್ಯಲ ನಮ್ಮ ಊರುಡು ಸಾಮಾನ್ಯ ಜನಗಳೊಟ್ಟಿಗೆ ಬೇರೆ ಪುನಾರ್ ವಿಶ್ವ ಹಿಂದೂ ಪರಿಷತ್ ವಿವಿಧ ಜವಾಬ್ದಾರಿನ ಬದೈತన్నారు ಅವೆಲ್ಲಕನೆ ಬಜರಂಗ ದಳದ ಜವಾಬ್ದಾರಿ ದೆತನೊಂದು ಐದು ಬೊಕ್ಕ ಐತ ಮಾತೃ ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ವಿವಿಧ ಜವಾಬ್ದಾರಿ ಸ್ಥಾನ ದೆತನೊಂದು ಧಾರ್ಮಿಕ ಪರಿಷತ್ದ ಒಂಜಿ ಮಾಜಿ ಸದಸ್ಯರಾದ ಇವರು ಪ್ರತಿ ಉಲ್ಲಾಗಲ TV ಚಾನಲ್ ಉಪ್ಪುನಂಚಿನ ಕೇಬಲ್ ನೆಟ್ವರ್ಕ್ದ ಒಂಜಿ ಮಾಲಕರಾದಲ ಉಪ್ಪುನಾರು ನಮ್ಮ ಗೋಪಾಲ್ ಕುತ್ತಾರ್ಲು ದಯಪಂಡ ತನ್ನ ಸೇವಾ ವೃತ್ತಿದ ಒಟ್ಟಿಗೂ ತನ್ನ ಪ್ರಬಲವಾಯಿನಂಚಿನ ಭಾರತ ದೇಶದ ಪ್ರಬಲವಾಯಿನಂಚಿನ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಒಂಜಿ ಕೊಡಿಯಡಿಟ್ಟು ಸೇರುಡು ನಡ ಜಗತ್ತದ ಪೆರ್ಮೆದ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಅದ ಐತ ಒಂಜಿ ಕೊಡಿಯಡಿಟ್ಟು ಪುಲೆ ಒಂದು ಬತ್ತನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವಿವಿಧ ಸ್ತರದ ಜವಾಬ್ದಾರಿಯನ್ನು ವಿಸ್ತಾರವಾದ ದೆತನೊಂದು ಪ್ರಸ್ತುತ ಸಹ ಸೇವಾ ಪ್ರಮುಖ ಆದ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸೇವಾ ಪ್ರಮುಖ ಆದ ಪ್ರಸ್ತುತ ಜವಾಬ್ದಾರಿನ ಒಂದು ತಿತನೊಂದು ಐನ ಯಶಸ್ವಿಯಾದ ನಿರ್ವಹಣೆ ಮಲ್ತೊಂದು ಬತ್ತನಂಚಿನ ಈಗಲ ಮಾತಿನ ಆತ್ಮೀಯರ ನಂಚಿನ ಶ್ರೀಯುತ ಗೋಪಾಲ್ ಕುತ್ತಾರ್ಲೆಲ್ಲ ಈ ಸಂದರ್ಭದ ಮೂರು ಕಟ್ಟ ಮಿತ್ರ ಮಂಡಲ ಪರದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ ಗೋಪಾಲ್ ಕುತ್ತಾರ್ರಿಗೆ ಈಗಲ ನಾಗೇಶ್ ಕುಂಪಲ ಸಂಘದ ಒಂದು ವಿವಿಧ ಸ್ತರದ ಜವಾಬ್ದಾರಿ ಇತ್ತನಾರು ಮೂರು ಕಟ್ಟ ಮಿತ್ರ ಮಂಡಲದ ಹಿರಿಯ ಸದಸ್ಯರು ಒಂಜಿ ಸಮಾಜ ಸೇವಕಿಯಾದ ಐತೊಟ್ಟಿಗೂ ಕೋನಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಲಾದ ತನ್ನ ಸೇವೆಯನ್ನು ಸಂದೈತ ಮಲ್ತನಾರು ವಿಶೇಷವಾದ ಆರು ಕಲಾವಿದರಿಗೆ ಪ್ರೋತ್ಸಾಹ ಕೊರೊಂದು ಬರ್ತನಾರು ಅವು ನಾಟಕ ಕಲೆ ಆದಪ್ಪು ಯಕ್ಷಗಾನ ಕಲೆ ಆದಪ್ಪು ಒಬ್ಬ ರೀತಿದ ಕಲೆಟ್ ಚಾತುರ್ಪುನ ಬುಲೆಪುನಕ್ಲೆಗೆ ತನ್ನ ಸೇವೆಯನ್ನು ಕೊರೊಂದು ಬರ್ತನಾರು ತನ್ನ ಅಂಗಲಾಪು ದಿಂಜಿನಂಚಿನ ಮನಸ್ಸನ್ನು ಅಕ್ಲೆಗೆ ಕೊರನಂಚಿನ ವ್ಯಕ್ತಿತ್ವನ ಶ್ರೀಮತಿ ಲಲಿತಾ ಎಸ್ ರಾವ್ ಪಂಡ್ರೆ ಬಾರಿ ಖುಷಿ ಹಾಕೊಂಡು ಈ ನೆಟ್ಟಿಡು ಇಂಜಿ ಹಿರಿಯ ಲಲಿತಾ ರಾವುಲ ನಮ್ಮೊಟ್ಟಿಗೆ ಕಲಾವಿದರನ್ನು ಪ್ರೋತ್ಸಾಹ ಕೊರಪನಂಚಿನ ಕೆಲಸನ ಈ ಪ್ರಾಯಡ್ಲ ನಮಕ್ ಮಲ್ತೊಂದಪ್ಪನಂಚಿನ ಒಂಜಿ ಅರ್ನೊಂಜಿ ಮನಸ್ಸಿಗೆ ನಮ್ಮ ಮಾತೇರ್ನಲ ಒಂಜಿ ಸೊಲ್ಮೇಲೆ ಸಂದವದ್ದು ಈ ಸಂದರ್ಭ ನಮ್ಮ ಮುಖ್ಯ ಭಿನ್ನತೆಯಾದ ನಮ್ಮೊಟ್ಟಿಗೆ ಬತ್ತು ಸೇರೊಂದು ಪುನಂಚಿನ ನಮಕ್ ಮಾತೆರೆಗಳ ಪೆರ್ಮೆ ಪನ್ಪನಂಚಿನ ಇಚ್ಚೆಡು ಆರು ಕೊನಾಜದ ಊರ್ದ ಆರನಲ ನಮ್ಮ ಕುಂಪಲದ ಯೋಜಿ ಮೂರು ಕಟ್ಟ ಮಿತ್ರ ಮಂಡಲದ ಕಾರ್ಯಕ್ರಮದ ಪಾಲ್ದೆತ್ತು ನಮಗೆ ಮಾತ್ರ ಖುಷಿ ಪಡಂದು ಅವರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಎದುಕೊಳೋದಿಲ್ಲ ಲಲಿತಾ ಎಸ್ ರಾವ್ ಮೇರೆಗೆ ಗೌರವದ ಶಾಲು ನೆನಪದ ಕಾಣಿಕೆ ಸೈನಿಕೋ ನಾಸ್ತಿ ದುರ್ಭಿಕ್ಷ ಅದು ಬಂತೆ ನಮಗೆ ದೇಶ ಕಾಪಾಡು ನಡ ಸೈನಿಕರ ನಕಲ ಮುಟ್ಕೆಗೆ ಕುಟುಂಬದ ಪ್ರಧಾನಮಂತ್ರಿ ದಿಕ್ಕಿನಿರ್ವಕ ಸೈನಿಕರಿಗೆ ಒಂದು ಗೌರವ ತಿಕ್ಕೊನಂಚಿನ ಕೆಲಸ ಕೆರಿನ 15 ವರ್ಷದಿಂಚಿ ತಿಕ್ಕೊಂದುಂಡು ಐಟ್ ನಮ್ಮ ಊರ್ದಲ್ಲ ಪೆರ್ಮೆದ ಸೇನಾನಿ ಆದ ನಿವೃತ್ತಿ ಪನ್ವನ ಇಜ್ಜಿಗೆ ಸೇನಾನಿ ನಕ್ಲೆ ನಿವೃತ್ತಿ ಇಜ್ಜಿಗೆ ಮಾಜಿಯಿಂದ ಪನ್ವಲಿಗೆ ಅಂಚ ಮಂಜಿ ಗಂಟೆ ಎಂಗ್ಲಿಗೆ ಹಿರಿಯರು ಪಂಡಿಲಿ ನಿವೃತ್ತಿ ಸೇನಾನಿ ಪಂಡ್ರೆ ಇಜ್ಜಿಗೆ ಆಗ್ಲೇ ಏಪಲ
ಆ ಮಾಜಿ ಅದುಪ್ಪರಿಗೆ ಏಪ ಯುದ್ಧ ನಡೆತನಲ್ಲ ಆಕ್ಲೆ ಪೋಯರಪ್ಪು ಎಂಚ ಮಾಜಿ ಸೇನಾನಿ ಅದು ಪುನರ್ ಇಂಕಲ ಬಾಲಕೃಷ್ಣ ಮಂದಿರದ ಉಪಾಧ್ಯಕ್ಷರಲ್ಲ ಅದು ಪುನಚಿನ ಶ್ರೀಯುತ ವೆಂಕಟೇಶ್ ಕುಂಪಲ ನಮ್ಮೊಟ್ಟುಗುಲ್ಲೇರಿ ಆರ್ಲ ಅರ್ನ ಬಗ್ಗೆ ಪಾತ್ರೆಗಳು ನಿಜ್ಜಿ ಆರ್ ಮಾತೆಲ್ಲ ನಮ್ಮೊಟ್ಟಿಗೂ ಪುನಃ 3 ಕಟ್ಟ ಮಿತ್ರ ಮಂಡಲದ ಒಂದು ಆತ್ಮೀಯ ಹಿತೈಷಿಲ್ಲ ಅದು ಪುನರ್ ಅರ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮಾಡ್ತದೆ. ಈ ಸಂಸ್ಥೆನ ಎಡ್ಡೆಪುಡು ನಡಪಾವನಂಚಿನ ಒಂಜಿ ಕೆಲಸನ ನವೀನ್ ಕುಂಪಲ ಮಲ್ತೊಂದುಲ್ಲೇರು 30ನೇ ವರ್ಷದ ಅಧ್ಯಕ್ಷ ಪುನಲ ಅರೊಂಜಿ ಭಾಗ್ಯ ಅಂದು ಪನ್ನೊಂದು ವೃತ್ತಿಡ್ ಗುತ್ತಿಗೆದಾರದು ಕೆಲಸ ಮಲ್ತೊಂದು ಪುನಚಿನ ಶ್ರೀಯುತ ನವೀನ್ ಮೇರೆಲ್ಲ ಈ ಸಂದರ್ಭದ 3 ಕಟ್ಟ ಮಿತ್ರ ಮಂಡಲದ ಪರದ ಆತ್ಮೀಯವಾದ ಸ್ವಾಗತ ಮಾಡ್ತಿದ್ದರು ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವೆಲ್ಲಗನೆ ಅರ್ನ ಕರಿನೇರ್ದು ಬೊಕ್ಕಲ ಆವಜಿ ಸಂಸ್ಥೆಗೆ ದಿನ ದಿಂಜ ಒಂದು ಅಕ್ಲಾಂಗ ಇಡೀ ಕುಟುಂಬನೇ 3 ಕಟ್ಟ ಮಿತ್ರ ಮಂಡಲದ ಅವಜಿ ಸಂಸ್ಥೆದೊಟ್ಟಿಗೆ ಇತ್ತದ ಆ ಸಂಸ್ಥೆನ ದುಂಬತ ಕೊನಪನಂಚನ ಕೆಲಸ ಮಲ್ತೊಂದು ಪನಂಚನ ಶ್ರೀಮತಿ ಜಯಲಕ್ಷ್ಮಿ ಇವರೆಲ್ಲ ಆತ್ಮೀಯವಾದ ಮಹಿಳಾ ಸಮಿತಿ ಗುರುತೇನೆ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ವೇದಿಕೆಡು ಅವೇತು ಜನಮಂದಿಲಿ ಪಾಲ್ದೆತ್ತು ನಂದು ನಮ್ಮ ಗಣ್ಯನಕ್ಲ ಒಂಜಿ ನೇತೃತ್ವಡಿ ಒಂಜಿ 30ನೇ ವರ್ಷದ ಸಂಭ್ರಮ ಕಾರ್ಯಕ್ರಮ ನಡೆದ್ರು. ಈ ವೇದಿಕೆದ ಎದುರು ಪುನಂಚನ ಮಾತ ಗಣ್ಯರೆಲ್ಲ ಬಿನ್ನಿರೆಲ್ಲ ಈ ಕಾರ್ಯಕ್ರಮಕ್ಕೆ ಪಾಲ್ದೆತ್ತು ನಂಚಿನ ಈ ಊರದ ಸಜ್ಜನ ಮಾತ ಬಂಧು ಮಿತ್ರರೆಲ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ಅವೆಲ್ಲಕನೆ ವಿಶೇಷವಾದ ಮಾಧ್ಯಮದ ಮಿತ್ರರೆಲ್ಲ ಅಂಚನೆ ಮಾತರೆಲ್ಲ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಮೋಕೆಡು ಎದುಕೊಂಡೊಂದು ಕಾರ್ಯಕ್ರಮದ ಪೂರ್ತಿ ಇಪ್ಪುಲೆ ಅನಾಥ ಸಭೆ ಲೇಸಿರಿದು ಬೊಕ್ಕಲ ಸಾಂಸ್ಕೃತಿಕ ಕಾರ್ಯಕ್ರಮ ದುಂಬರಿತ ನಡಪುನು ಪನ್ಪನದ ಆಶಯದ ಪಾತ್ರವನ್ನು ಪನ್ನೊಂದು ಕುಡರನಿಕ್ಲೆ ಮಾತ್ರೆಗಳ ಆತ್ಮೀಯವಾದ ಎದುಕೊಂಡೊಂದು 3 ಕಟ್ಟ ಮಿತ್ರ ಮಂಡಳಿ ಸರಿಸುಮಾರು ಈ ವರ್ಷ 30ನೇ ವರ್ಷ 21 ವರ್ಷದಿಂಚಿ ಈವರೆಗೂ ದಾನೆಮಾತ ಕೆಲಸ ಮಲ್ತಂಡು ದಾನೆಮಾತ ಸೇವಾ ಕೊರ್ಂಡು ದಾನೆಮಾತ ಈ ಊರ್ದ ಒಡನಾಟದ ಒಟ್ಟು ಕೆಲಸ ಮಲ್ತಂಡು ಪನ್ಪನಚನ ಫಲಬುದ ಪಾತೆರದ ಒಟ್ಟಿಗೂ ವರದಿನ ನಿಕ್ಲ ದುಂಬುದಿಯರೆ ಶ್ರೀಯುತ ನಾಗೇಶ್ ಕುಂಪಲ. ಮಿತ್ರ ಮಂಡಳಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ದಾದ ಹಂತದನ್ನು ಪನ್ಪನೇನೆ ಒಂಜಿ ಎಲ್ಲಿಯ ಸಿಂಹಾವಲೋಕನದ ಮೂಲಕ ತೆರಿಬೋಣಂಚಿನಂಜಿ ಪ್ರಯತ್ನ ಈ ವೇದಿಕೆ ಹೊಂತದಲ್ಲಿ 3 ಕಟ್ಟ ಮಿತ್ರ ಮಂಡಳಿ ರಿಜಿಸ್ಟರ್ಡ್ ಕುಂಪಲ ಆತ್ಮೀಯರೇ, ಇಂದಿಗೆ ಸುಮಾರು 30ರಿಂದ 35 ವರ್ಷಗಳ ಹಿಂದೆ ಅಂದರೆ 1990ರ ಕಾಲಾವಧಿಯಲ್ಲಿ 15ರಿಂದ 20 ಜನ ಸಮಾನ ವಯಸ್ಕರ ತಂಡವೊಂದು ಈ ಪ್ರದೇಶದ 3 ಕಟ್ಟ ಎಂಬ ಕುಂಪಲದ ಬಹುಮುಖ್ಯ ಪ್ರದೇಶದಲ್ಲಿ ಕ್ರಿಕೆಟ್ ಎಂಬ ಹವ್ಯಾಸಿ ಆಟ ಆಡುತ್ತಾ 3 ಕಟ್ಟ ಮಿತ್ರ ಮಂಡಳಿಯ ಎಂಬ ಬಲಿಷ್ಠ ಕ್ರೀಡಾ ತಂಡ ಹೊರಹೊಮ್ಮಿತು. ಮೊದಲು ಕ್ರಿಕೆಟ್ ಕಬಡ್ಡಿ ಆಟಕ್ಕೆಂದು ಸೀಮಿತಗೊಂಡಿದ್ದಂಥ ಈ ಸಂಸ್ಥೆ 1992ರಲ್ಲಿ ಸೇವೆ ಸಂಸ್ಕೃತಿ ಹಾಗೂ ಧಾರ್ಮಿಕ ಚಟುವಟಿಕೆಯಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಧ್ಯೇಯದೊಂದಿಗೆ ಇನ್ನಷ್ಟು ಪ್ರಬಲವಾಯಿತು. ಈ ಸಂಸ್ಥೆಯ ಸ್ನೇಹಕ್ಕೆ ಚುಕ್ಕಾಣಿಯಂತೆ ಈ ಪ್ರದೇಶಕ್ಕೆ ಮಿತ್ರನಗರ ಎಂಬ ಹೆಸರನ್ನು ನಾಮಕರಣಗೊಳಿಸಲಾಯಿತು. ನೆರೆಹೊರೆಯವರ ಕಷ್ಟ ಸುಖಗಳಿಗೆ ಸಹಕರಿಸಿದಂಥ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ತುಂಬ ಹತ್ತಿರದ ಅಚ್ಚುಮೆಚ್ಚಿನ 2-3 ಸಂಸ್ಥೆಗಳನ್ನು ಒಳಗೊಂಡಂಥ ಕೊಲ್ಯ ಕುಂಪಲ ಎಂದು ಕರೆಯಲ್ಪಡುತ್ತಿದ್ದಂಥ ಈ ಊರು ನಿರ್ದಿಷ್ಟವಾಗಿ ಕುಂಪಲ ಎಂದು ಪ್ರಬಲ ನಾಮಾಂಕಿತವಾಗಿ ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿತ್ತು. ಅಂದು ನಮ್ಮ ಸಂಸ್ಥೆಯ ತರುಣರ ಹುಮ್ಮಸ್ಸಿನ ಬಗ್ಗೆ ಹೇಳಬೇಕೆಂದರೆ, ನಮ್ಮ ಊರಿಗೆ ಬಂದ ಮೊದಲ ಬಸ್ಸು ವ್ಯವಸ್ಥೆಗೆ ಹಿರುಳು ಬಿಸಿಲೆನ್ನದೇ ರಸ್ತೆ ದುರಸ್ತಿ ಮಾಡಿದಂಥ ಸಾರ್ವಜನಿಕರ ಪಟ್ಟಿಯಲ್ಲಿ ನಮ್ಮ ತರುಣರು ಮೊದಲಿಗರಾಗಿರ್ತಾರೆ. ಇದಾದ ನಂತರ ಈ ಊರಿನ ಖಾಲಿ ಭಾಗದ ಅಡ್ಡ ರಸ್ತೆಗಳಿಗೆ ನಾಮ ಫಲಕ ಅಳವಡಿಸುವುದರೊಂದಿಗೆ ನಮ್ಮ ಸಂಸ್ಥೆಯ ಚಾಪನ್ನು ಹೊರಗಿನಿಂದ ಬಂದವರು ಮೆಚ್ಚುವಂತೆ ಮಾಡಿದೆ. ಎಲ್ಲ ಸಾಮಾಜಿಕ ಕಾರ್ಯಗಳ ಬಗ್ಗೆ ಹೇಳಲು ನಾವು ಬದ್ಧರಿಲ್ಲ, ಯಾಕೆಂದರೆ ಸಂಸ್ಥೆಯ ಕೆಲವು ಹಿರಿಯರ ಅಭಿಪ್ರಾಯದಂತೆ ನಮ್ಮ ಬಲಗೈನಿಂದ ಮಾಡಿದ ಕಾರ್ಯ ಅದು ಎಡಗೈಗೆ ತಿಳಿಯಬಾರದೆಂಬ ಎಚ್ಚರಿಕೆಯ ಮಾತು. ಇನ್ನು ಮುಖ್ಯವಾಗಿ ಧಾರ್ಮಿಕ ಸದೃಢತೆಯನ್ನು ಹೊಂದಿದ್ದು ಕುಂಪಲ ಪರಿಸರದ ಎಲ್ಲ ಮನ ಹಾಗೂ ಮನೆ ದೇವರಾದಂಥ ಶ್ರೀ ಬಾಲಕೃಷ್ಣ ದೇವರ ಅನುಗ್ರಹದಿಂದ ನಮಗೆಲ್ಲ ನೆನಪಿದೆ ಹಾಗೂ ನಮ್ಮ ಕಿರಿಯರಿಗೆ ಆ ದಿನಗಳ ಅನುಭವವನ್ನು ಹಂಚಿಕೊಂಡಿದ್ದೇವೆ. 1997ರ ಕುಂಪಲದಲ್ಲಿ ನಡೆದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಎಲ್ಲ ಕೆಲಸಗಳನ್ನು ನಮ್ಮ ಸಂಸ್ಥೆಯ ಸದಸ್ಯರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು, ಇಂದಿಗೂ ಮಂದಿರದ ಎಲ್ಲ ಕಾರ್ಯಗಳಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರು ಕಿಂಚಿತ್ತು ಭೇದವಿಲ್ಲದೆ ತಮ್ಮನ್ನು ಸಮರ್ಪಿಸ್ತಾ ಇದ್ದಾರೆ. ಉತ್ಸವದ ಪ್ರಥಮ ವರ್ಷದಿಂದಾನು ತಮ್ಮ ಮೊದಲ ಕೊಡುಗೆಯಂತೆ
ಸ್ತಬ್ಧ ಚಿತ್ರ ನಡೆಸಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿಕೊಂಡಿದ್ದೇವೆ. ಈ ಸೇವೆಯ ನಿರ್ದೇಶನವೆಂದರೆ 23 ವರ್ಷ ಸ್ತಬ್ಧ ಚಿತ್ರ ಪ್ರದರ್ಶನ ನೀಡಿ ಪ್ರಥಮ ಮೆಚ್ಚುಗೆ ಪಡೆದು ಯಶಸ್ವಿ ಸಂಸ್ಥೆ ಎನಿಸಿಕೊಂಡಿರುವ ಮೂರುಕಟ್ಟ ಮಿತ್ರ ಮಂಡಳಿ ಇಸ್ಟೇಟ್ ಕುಂಪಲ. ಈ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಜನರನ್ನು ಒಗ್ಗೂಡಿಸಿ ಅದರಿಂದ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯವಾಕ್ಯದ ನಿಲುವಿನೊಂದಿಗೆ ಸಮಾಜಕ್ಕೂ ಕೊಟ್ಟು ತಮ್ಮ ಅಭಿವೃದ್ಧಿಗೂ ಬಲಪಡಿಸಿಕೊಂಡಿರುವುದರ ಪರಿಣಾಮ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯ ಪ್ರತಿದಿನದ ಕೆಲಸದಿಂದ ನಮ್ಮ ಈ ಮೂರುಕಟ್ಟ ಮಿತ್ರ ಮಂಡಳಿಯ ಸ್ವಂತ ಕಟ್ಟಡ ರಚನೆಯಾಯಿತು. ಈ ಕಟ್ಟಡ ಸ್ಥಾಪನೆಗೊಂಡು ಮುಂದಿನ ಏಪ್ರಿಲ್ಗೆ 10 ವರ್ಷ. ಇಂದು ನಮ್ಮ ಸಂಸ್ಥೆಯಲ್ಲಿ ಒಳಾಂಗಣ ಕ್ರೀಡೆಯಾದಂಥ ಚೆಸ್, ಕ್ಯಾರಮ್ ಈ ರೀತಿಯ ಒಳಾಂಗಣ ಹಾಗೆ ಹೊರಾಂಗಣ ಕ್ರೀಡೆ ಕ್ರಿಕೆಟ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಅಂಥ ಎಲ್ಲ ಕ್ರೀಡೆಗಳಿಗೆ ಬೆಂಬಲಿಸ್ತಾ ರಾಷ್ಟ್ರೀಯ ಉತ್ಸವವಾದಂಥ ಸ್ವಾತಂತ್ರ್ಯ ದಿನದಂದು ಮಕ್ಕಳಿಂದ ವಯಸ್ಕರವರೆಗೂ ಕ್ರೀಡಾಕೂಟವನ್ನು ಆಯೋಜಿಸಿದಂಥ ಹಿರಿಮೆ ನಮ್ಮಲ್ಲಿದೆ. ಕಳೆದ 5 ವರ್ಷಗಳಿಂದ ಅನಾಥಾಶ್ರಮಗಳಿಗೆ ಅನ್ನದಾನ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸ್ಥಾಪಕ ಸದಸ್ಯರವರಾದಂಥ ವಿಶ್ವಾಸ್ ಕುಲಾರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಿದ್ದೇವೆ. ತುರ್ತು ಅಗತ್ಯ ಇರುವವರಿಗೆ ನಮ್ಮ ಸಂಸ್ಥೆಯ ಸದಸ್ಯರು ರಕ್ತದಾನವನ್ನು ಮಾಡಿರ್ತೇವೆ. ಕಳೆದ 31 ವರ್ಷಗಳಿಂದ ಮಧ್ಯದಲ್ಲಿ ಬಂದಂಥ ಒಂದು ಘಟನೆಯನ್ನು ನೆನಪು ಮಾಡುವುದೇನೆಂದರೆ, ಮೂರುಕಟ್ಟ ಮಿತ್ರ ಮಂಡಳಿ ಪ್ರಾರಂಭ ಆದಂಥ 1900 ಹೆಸರು ಬಂದ ನಂತರ 92ರ ಸಮಯದಲ್ಲಿ ಇಡೀ ದೇಶಕ್ಕೆ ಒಂದು ಸಂತೋಷದ ಒಂದು ವಿಷಯ ಆದಂಥ ಒಂದು ಘಟನೆ ನಡೆಯಿತು. ಆ ಘಟನೆ ನಡೆದು ಇವತ್ತು ನಾವು 30ನೇ ವರ್ಷ ಅಂತ ಹಾಕಿದ್ರು 31ನೇ ವರ್ಷದ ಇದರಲ್ಲಿ ನಾವು ಇದ್ದೇವೆ. ಈ ಸಮಯದಲ್ಲಿ 92ರಲ್ಲಿ ನಡೆದಂಥ ಆ ಒಂದು ಕಪ್ಪು ಚುಕ್ಕೆಯನ್ನು ಇದು ಮಾಡಿ ದೇಶದ ಒಂದು ಗರಿಮೆಯನ್ನು ಎತ್ತಿ ಹಿಡಿದಂಥ ಅಯೋಧ್ಯ ಶ್ರೀರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ಆ ನಿರ್ಮಾಣದ ಮುಂದಿನ ದಿನದಲ್ಲಿ 2024 ಸಂಕ್ರಮಣ ಸಮಯಕ್ಕೆ ಭವ್ಯವಾದಂಥ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಅಂಥ ಸಮಯದ ಒಂದು ಇದನ್ನು ನಾವಿವತ್ತು ಇದೊಂದು ರಾಮ ಮಂದಿರದ ಆ ಒಂದು ಪೂರ್ವವಾಗಿ ನಡೆದಂಥ ಒಂದು ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮದ ಯೋಚನೆ ಮಾಡ್ತಾ ವಾರ್ಷಿಕೋತ್ಸವಕ್ಕೂ ಇದು ಒಂದು ಮಾಡಬೇಕಂತ ಮಾಡಲಿಕ್ಕೆ ಒಂದು ನಮಗೆ ಆ ಒಂದು ಉತ್ಸಾಹ ಬಂದು ಸಹ ಇತ್ತು. ಇದೇ ರೀತಿ ಹಾಗೂ ಕಾರ್ಯಕ್ರಮಗಳಂಥ ಸಂದರ್ಭ ನಮ್ಮೊಂದಿಗೆ ಎಲ್ಲ ಊರಿನ ಸಮಾಜದ ಎಲ್ಲರನ್ನು ನಾವು ನಮ್ಮ ಸಮಾಜಮುಖಿ ಮುಂದಿನ ಚಟುವಟಿಕೆಯಲ್ಲಿ ತೆಗೆದುಕೊಳ್ತಾ ಮುಂದೆ ಸಮಾಜಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ರೂಪರೇಖೆಯನ್ನು ಮಾಡ್ತಾ ಈ ಮೂಲಕ 30ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವೊಂದು ಇಡೀ ತಂಡ ಸಂಕಲ್ಪವನ್ನು ಮಾಡ್ತಾ ಮುಂದಿನ ದಿನದಲ್ಲಿ ಈ ಮೂರುಕಟ್ಟ ಮಿತ್ರ ಮಂಡಳಿ ಒಂದು ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡಬೇಕು ಎಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಇತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮೂರುಕಟ್ಟ ಮಿತ್ರ ಮಂಡಳಿ ಕುಂಪಲ ಮಿತ್ರನಗರ. ಕಡಲ್ಡು ಪುಟ್ಟುಡಿಗೆ ಗಾಲಿ ಉಡಲ್ಡು ಪುಟ್ಟುಡಿಗೆ ಜ್ಞಾನ ನಮ್ಮ ಮಾತನಲ್ಲಿ ಉಡಲ್ಡು ಎಡ್ಡೆಪ್ಪನ ಜ್ಞಾನ ಪುಟ್ಟಾಡು ಪನ್ಪನ ಆಶಯದ ಹೊರಟು ಮೂರುಕಟ್ಟ ಮಿತ್ರ ಮಂಡಳಿ 30ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮನ ಈತ ಜಾನಾದಿಗಡು ಪುನಂಚನ ಪಂಚ ಬಲ್ಪುನ ಅರ್ಲಾವನ ಮೂಲಕ ಕಾರ್ಯಕ್ರಮದ ಶುಭ ಆರಂಭ ಕೊರ್ಪುನಂಚನ ಹೊರತು ವೇದಿಕೆಡು ಮಾನಾದಿಗದ ಗಣ್ಯರ್ನಕಲ ಸೇರಿಗೆಡು ಬಲ್ಪುನ ಅರ್ನಾವನಾಂಚನ ಒಂಜಿ ಕಾರ್ಯಕ್ರಮದ ನಿಟ್ಟಿಡು 30ನೇ ವರ್ಷ ಮೂಜಿ ಕಟ್ಟದ 30ನೇ ವರ್ಷದ ಕಾರ್ಯಕ್ರಮ ಮೂರುಕಟ್ಟ ಮಿತ್ರ ಮಂಡಳಿ ಮಿತ್ರನಗರ ಕೊಂಪಲ 30ನೇ ವರ್ಷದ ವಾರ್ಷಿಕ ಉತ್ಸವದ ಈ ಕಾರ್ಯಕ್ರಮ 30ನೇ ವರ್ಷದ ಮಿತ್ರ ಮಂಡಲದ ಕಾರ್ಯಕ್ರಮದ ವೇದಿಕೆ ದಿನಕ್ಲಿಗೆ ಪೂರ ಶುಭ ಹಾರೈಸೊಂದು ಅಂಚನೆ ಎದುರು ಸೇರ್ದಿನಕ್ಲಿಗೆ ಪೂರ ಈ ಕಾರ್ಯಕ್ರಮ ವೀಕ್ಷಣೆ ಮಲ್ಪೇರೆ ಜೋಕುಲ್ನ ಕಾರ್ಯಕ್ರಮ ವೀಕ್ಷಣೆ ಮಲ್ಪೇರೆ ಬೈದಿನಂಚಿನ ಪೂರ ಜೋಕುಲ್ನ ಕುಟುಂಬಸ್ಥರಿಗೆ ನಮಸ್ಕಾರ ಬಂದೊಂದು ಇನಿ ಕುಂಪಲ ಪಂಪನೊಂಜಿ ಪರಿಸರಡು ಬಾಲಕೃಷ್ಣ ಮಂದಿರ ಅಂಚನೆ ಐಕ್ಯ ಸಂಬಂಧಪಟ್ಟಿನ ಐತ ಕಾರ್ಯಕ್ರಮಡು ಭಾಗವಹಿಸಿನಂಚಿನ ಮಸ್ತ್ ಸಂಘ ಸಂಸ್ಥೆలుಲ್ಲ ನಿಜವಾದಲ ಈ ಕುಂಪಲ ಪರಿಸರ ಜನಕ್ಕಲೊಂಜಿ ಭಾಗ್ಯವಂತರೆಂದು ಪನ್ನೋಡು ದಾನೆ ಪನ್ನಾಗ ಜನಕ್ಕಲಿಗೆ ನಿರಂತರ
ಬಾಲಕೃಷ್ಣ ಮಂದಿರಡು ಕಾರ್ಯಕ್ರಮ ಒಂದುಪ್ಪುಂಡು. ಆ ಕಾರ್ಯಕ್ರಮ ಜನಕಲೆಗೆ ಇನಿ ವಾವೊಂಜಿ ತರತ ಬೇಜಾರತ್ತನ ದಲಾನಲೊಂಜಿ ಇತ್ತಿಲ್ಲ ಈ ಭಾಗದ ಜನಕಲೆಗೆ ಆ ಬಾಲಕೃಷ್ಣ ಮಂದಿರಲ್ಲ ಇತ್ತಿನ ಸಂಘ ಸಂಸ್ಥೆದ ವೈದ್ಯ ಕಾರ್ಯಕ್ರಮ ನಿರಂತರ ಆಪನ ಹಿಡಿದು ಅಂಚ ಈ ಕಾರ್ಯಕ್ರಮಕ್ಕೆ ಬತ್ತ ನಮ್ಮ ತರೆಟ್ಟು ಇಂಚಿನ ಒಂಜಿ ಬೇಜಾರು ಒಪ್ಪುಂಡು ಐನ್ ಪುನಃ ಮರಪುನಂಚಿನ ಒಂಜಿ ಅವಕಾಶ ಈ ಕುಂಪಲ ಜನಕಲೆಗೆ ನಿಜವಾದಲ ಈ ಸಂಘ ಸಂಸ್ಥೆಲು ಇನಿ ಮಲ್ತು ಕೊಡ್ತುಂಡು. ಕಷ್ಟ ಪೂರೈರೆಗಲ ಒಪ್ಪುಂಡು ಆಂಡ ಕಷ್ಟಗೆ ಒಂಜಿ ಸಮಾಧಾನ ಕೊರ್ಪುನಂಚಿನ ಒಂಜಿ ವೇದಿಕೆ ನಾನೊಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಭಾಗ ಇತ್ತಿನಾತ್ ಓಲ್ಲ ಇಜ್ಜಿ ಅಂಚಾದ ಉಪ್ಪನಾಗ ನಿಜವಾದ್ಲ ಮುಲ್ತ ಪೂರ ಸಂಘ ಸಂಸ್ಥೆನ ಅಭಿನಂದನೆ ಮಲ್ತೊಂದು ಅಂಚನೆ ಇನಿ ಮೂಜಿಕಟ್ಟ ಮಿತ್ರ ಮಂಡಲದ ವಿಶೇಷ ಕಾರ್ಯಕ್ರಮ ಜೋಕಲೆಗೆ ಇತ್ತನೆ ವರದಿ ಓದಿನಾಗ ನಿಜವಾದಲ ಅಕ್ಲೇನ ಅಭಿನಂದನೆ ಮಲ್ಪಡಾಪುಂಡು. ಅಭಿನಂದನೆ ಕೆಲವು ಅಕ್ಲು ಮಲ್ತಿನಂಚಿನ ಕೆಲಸನ ಪಂಡೇರಿ ನಿಜವಾದಲ ಎಡ್ಡೆ ಕೆಲಸ ಅಂಚನೆ ಐಟು ಉಪ್ಪುನಂಚಿನ ಐತ ಮುಖ್ಯಸ್ಥರು ಕೂಡ ಮಸ್ತ್ ಚಿರಪರಿತದ ಅಕ್ಕಲು ನಿಜವಾದ್ಲ ಜನಕಲ್ನ ಕಷ್ಟಾಗಿ ಯಾನು ಮಸ್ತ್ ಸರಿತುತ್ತೆ. ಹಾಸ್ಪಿಟ್ಲ್ ಮರಣ ಕೊನಪುನ ಆ್ಯಂಬುಲೆನ್ಸ್ ಐಟ್ ಎಂದೇಟ್ ಪೂರ ಇಟ್ಲಂಜಿ ಭಾಗಿಯಾದುಲ್ಲೇರು ಖಾಲಿ ನಮ್ಮ ಕಾರ್ಯಕ್ರಮ ಮಲ್ತನೇ ಒಂದು ಜನಕಲ್ನ ನಡುಟು ಒಂಜಿ ಕೆಲಸ ಮಲ್ಪನಂಚಿನ ಜವನೇರಿತ್ತದ ನಿಜವಾದ್ಲ ಸಂಘ ಸಂಸ್ಥೆಗೆ ಜನಕಲ್ನ ಕಷ್ಟ ಅವು ಎಂಚಿನಂದು ಗೊತ್ತುಪ್ಪುಂಡು. ಅಂಚಿನ ಸಂಘ ಸಂಸ್ಥೆಯಲ್ಲಿ ಇತ್ತನ ಮಾತ್ರ ನಮ್ಮ ನಿಜವಾದ್ಲೊಂಜಿ ನಮ್ಮ ಸಮಾಜಕ್ಕೆ ಜನಕಲೆಗೆ ಒಂಜಿ ಎಡ್ಡೆ ರೀತಿದ ಒಂಜಿ ಧೈರ್ಯ ಕೊರ್ಪನಂಚಿನ ಒಂಜಿ ಶಕ್ತಿಯಾದ ಬರ್ಪುಂಡು. ಇನಿ ನಾನಾದ ತರತ ಕಷ್ಟ ಪೂರ ಜನಕಲೆಗೆ ಸಹಜ. ಇನಿ ಒಂಜಿ ಕೊರೋನಾದಂಚಿನ ಒಂಜಿ ಮಲ್ಲ ಒಂಜಿ ಮಹಾಮಾರಿ ಬರ್ತದೆ. ಆ ಟೈಮಡು ಕೆಲವು ಸಂಘ ಸಂಸ್ಥೆಯಲ್ಲಿ ಮಲ್ತಿನಂಚಿನ ಕೆಲಸ ನಿಜವಾದ್ಲ ಅವು ನಿಜವಾದ್ಲ ಐನು ಅಕ್ಲಿಗೆ ಸನ್ಮಾನ ಮಲ್ತುಪ್ಪರೆ ಅವು ಬೇತ ವಿಷಯ ಆಂಡ ಅಕ್ಕಲು ಮಲ್ತಿನಂಚಿನ ಕೆಲಸ ನಿಜವಾದ್ಲ ನಮ್ಮ ಏತೋ ಜನತ ಇನ್ನೇನು ಅಕ್ಕಲು ಒರಿಪಾದಿನಂಚಿನ ವ್ಯವಸ್ಥೆ ಆ ವ್ಯಾಕ್ಸಿನ್ ಕೊರ್ಪುನ ಆಯ್ಕೊಂಜಿ ನಾಡು ಒಂಜಿ ನಡುತ್ತ ಒಂಜಿ ಸಂಘ ಸಂಸ್ಥೆಗೆ ಓಲು ವ್ಯಾಕ್ಸಿನ್ ತಿಕ್ಕೊಂಡು ಐನು ಒಂಜಿ ಕೊಂತದ ಮಲ್ಪುನ ಅಂಚಿನ ಕೆಲಸ ನಿಜವಾದ್ಲ ಇನಿ ಪೂರ ಮರತುಪ್ಪೆರೆ ಅವು ಜನಕಲೆಗೆ ಆಂಡ ಆ ಒಂಜಿ ಆ ಟೈಮದ ಒಂಜಿ ಕೆಲಸ ನಿಜವಾದ್ಲ ಸಂಘ ಸಂಸ್ಥೆಯಲ್ಲಿ ಪೂರ ಸಂಘ ಸಂಸ್ಥೆಯಲ್ಲಿ ಮಲ್ತಿನಂಚಿನ ನಿಜವಾದ್ಲ ಒಂದು ಬೆಚ್ಚಿನಂಚಿನ ಕೆಲಸ ದಾಯಪನ್ನಾಗ ಅಂಚ ಮಲ್ತಿನೇರಿದಾದ್ರ ಭಾರತ ದೇಶ ಇನಿ ಆ ಪರಿಸ್ಥಿತಿ ಈ ಬೇತ ದೇಶದ ಪರಿಸ್ಥಿತಿಗೆ ಬೈಜಿ ಅಂಚಾದ ಉಪ್ಪನಾಗ ನಿಜವಾದ್ಲ ಸಂಘ ಸಂಸ್ಥೆನ ಅಭಿನಂದನೆ ಮಲ್ಪ ಆಯಿತು. ಮುಜಿಕಟ್ಟದ ಮಿತ್ರ ಮಂಡಲದ ಭಾಗಲ ಉಂಡು ದಾಯಪನ್ನಾಗ ಮುಲ್ತ ಜನಕಲಿಗೆ ಅವು ಗೊತ್ತುಂಡು ಮುಜಿಕಟ್ಟ ಮಿತ್ರ ಮಂಡಲಕ್ಕಲು ಎಂಚಿನ ಮಲ್ತೇರೆಂದು ಅಂಚನೆ ಪೂರ ಚಟುವಟಿಕೆಡ್ಲ ಭಾಗಿಯಾಪೇರು ಅಂಚನೆ ಅಕ್ಲಿಗೆ ಆ ದೇವೇರು ಬಾಲಕೃಷ್ಣ ಮಂದಿರದ ಕೃಷ್ಣ ಪರಮಾತ್ಮರು ನಲ್ಲ ಕಾರ್ಯಕ್ರಮ ಮಲ್ಪನಂಚಿನ ಶಕ್ತಿ ಅಕ್ಲಿಗೆ ಕೊರಡು ಪಂಡದು ಯಾನು ಒಂಚೂರು ದುಂಬು ಕೋಡದಿತ್ತನೇ ತರತ್ರ ಪೂರೆಡಲ ಕ್ಷಮಕ್ಕೆ ಏನೊಂದು ಉದ್ಘಾಟನಾ ಭಾಷಣ ಮಲ್ತದೆ. ಇತ್ತಿನ ಅತಿಥಿ ಗಣ್ಯರು ಉಳ್ಳೇರು ಸತೀಶ್ ಅಣ್ಣ ಉಳ್ಳೇರು ಪೂರೆಲ್ಲ ಪಾತೆರ ಉಳ್ಳೇರು ಅಂಚಾದ ಉಪ್ಪನಾಗ ಆಕಲ ಪಾತೆರಗೆ ನಿಕ್ಕಲು ಕೊರಡು ಅಂಚನೆ ಜೋಕಲೆಗಿಲ್ಲ ಆಕಲ ಕಾರ್ಯಕ್ರಮ ಆಯ್ನಾತು ಬೇಗ ಅವಕಾಶ ಮಲ್ತು ಕೊರಡು ಬಂಡದು ಪೂರೆಡಲ್ಲ ವಿನಂತಿ ಮಲ್ತೊಂದು ಎನ್ನ ಎರಡು ಪಾತೆರ ಮುಗಿಪು ಜಿ ಇನ್ ಜೈ ಕರ್ನಾಟಕ. 30ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಲೂಯಿಸ್ ಪಿಂಟೋ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ವೆಲೇರಿಯನ್ ಪಿಂಟೋ ಮತ್ತು ಕೋರಸ್ ಡಿಕೋಸ್ತಾ ದಂಪತಿಗಳ ಸುಪುತ್ರನಾಗಿ ಜನಿಸಿದ ಇವರು SSLC ವರೆಗೆ ವಿದ್ಯಾಭ್ಯಾಸವನ್ನು ಪಡೆದು ಸ್ವಪ್ರಯತ್ನದಿಂದ ಚೆಸ್ ಕಲಿತು ಕುಂಪಲ ಶಾಲೆಯಲ್ಲಿ ಮಕ್ಕಳಿಗೆ ಚೆಸ್ ಆಟದ ಶಿಕ್ಷಣವನ್ನು ನೀಡಲು ಪ್ರಾರಂಭಿಸಿದರು. ಕುಂಪಲ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ನಡೆಸಿದ ಪಂದ್ಯಾಟಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಸ್ಫೂರ್ತಿ ಹೊಂದಿ ಸತತ ಪ್ರಯತ್ನದಿಂದ ಹಲವು ಪಂದ್ಯಾಟಗಳಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ 1169 ಕ್ಲಾಸಿಕಲ್ ಮತ್ತು 1524 ರ್ಯಾಪಿಡ್ ರೇಟಿಂಗ್ ಗಳಿಸಿರುತ್ತಾರೆ. ಲಕ್ನೋ, ಕ್ಯಾಲಿಕಟ್, ಬ್ಯಾಂಗ್ಳೂರು, ಕೇರಳ ಮುಂತಾದ ಕಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಗಳಿಸುತ್ತಾರೆ. ಶ್ರೀ ಸೋಮನಾಥ ದೇವರ ಅನುಗ್ರಹದಿಂದ ಹಾಗೂ ಬಾಲಕೃಷ್ಣ ದೇವರ ಅನುಗ್ರಹದಿಂದ ಇವರು ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ಶ್ರೀಯುತರನ್ನು ಸನ್ಮಾನಿಸಿದ್ದೇವೆ. ಮಿತ್ರ ಮಂಡಳಿ ರಿಜಿಸ್ಟರ್ ಮಿತ್ರನಗರ ಕುಂಪಲ ಜೀವನವೆಂಬ ನಾಟಕ ರಂಗದಲ್ಲಿ ನೈಜ ಜೀವನದ ಕಲೆಯನ್ನು ಕರಗತಗೊಳಿಸಿಕೊಂಡ ಮೇರು ಕಲಾವಿದ ಶ್ರೀ ಕಿಶೋರ್ ಡಿಕೆ. ಸೋಮೇಶ್ವರ ಗ್ರಾಮದ ಕುಂಪಲ ಎಂಬ ಪುಟ್ಟ ಪರಿಸರದಲ್ಲಿ 3 ದಶಕಗಳ ಹಿಂದೆ ಸಮಾನ ಮನಸ್ಕ ತರುಣರ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳ ಧ್ಯೇಯದೊಂದಿಗೆ ಹುಟ್ಟಿಕೊಂಡಂಥ ಸಂಸ್ಥೆ ಮೂರುಕಟ್ಟ ಮಿತ್ರ ಮಂಡಳಿ ಕುಂಪಲ. ಈ ಸಂಸ್ಥೆಯ ಸ್ಥಾಪನೆಯ ದಿನದಿಂದಲೇ ಸದಸ್ಯನಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅಪಾರ ಅನುಭವ ಹೊಂದಿದ ವ್ಯಕ್ತಿತ್ವ ಶ್ರೀ ಕಿಶೋರ್ ಡಿಕೆ.
ಊರಿನಲ್ಲಿ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಸ್ಪಂದಿಸುವ ಮನಸ್ಸು ಮಾತ್ರವಲ್ಲದೆ ತನ್ನಿಂದಾದ ರೀತಿಯಲ್ಲಿ ಸಹಾಯ ಸಹಕಾರ ನೀಡುವ ಮನೋಭಾವ ಹೊಂದಿದವರು. ವೃತ್ತಿಯಲ್ಲಿ ಕಾಂಟ್ರಾಕ್ಟರ್ ಆದರೂ ನೆಚ್ಚಿನ ಹವ್ಯಾಸ ಅಭಿನಯ. ಕಲೆಯನ್ನು ತನ್ನ ಜೀವನದ ಅವಿಭಾಜ್ಯ ಅಂಗವೆಂದು ಅರಿತುಕೊಂಡು ಅಭಿನಯ ಕಲೆಯಲ್ಲಿ ಪಳಗಿ ನಿಷ್ಣಾತರಾಗಿದ್ದಾರೆ. ಕುಂಪಲ ಶಾಲೆ ಎಂದೇ ಪ್ರಖ್ಯಾತಿ ಪಡೆದ ನಮ್ಮ ಊರಿನ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸುವ ಭಾಗ್ಯ ಅವರ ಪಾಲಿಗೆ ದೊರೆತಿದೆ. ಪರಶುರಾಮ ಸೃಷ್ಟಿಯ ಈ ಮಣ್ಣಿನಲ್ಲಿ ಸಹಜವಾಗಿ ಆಗಾಗ್ಗೆ ಮನೆಗಳು ಹಿತ್ತಲಿನಲ್ಲಿ ಕಾಣಿಸಿಕೊಳ್ಳುವ ಹಾವು ಉರಗಗಳನ್ನು ಹಿಡಿದು ಭೀತಿಗೊಳಗಾಗುವ ಜನರನ್ನು ಸಂತೈಸುವ ಕಲೆಯಲ್ಲೂ ಇವರು ನಿಪುಣರು. ಈ ಪರಿಸರದ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ ಶ್ರೀಯುತರು ಮನೆ ತೆರಿಗೆ ಕಟ್ಟುವ ಹಾಗೂ ಪುರಸಭೆಯ ಇನ್ನಿತರ ಕಾರ್ಯಕ್ರಮಗಳನ್ನು ಅಧಿಕಾರಿಗಳನ್ನು ಕುಂಪಲ ಪರಿಸರಕ್ಕೆ ಭರಿಸುವ ಮೂಲಕ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಪ್ರಯತ್ನ ಮಾಡಿದ್ದಾರೆ. ಜಿಲ್ಲೆಯಲ್ಲೇ ಪ್ರಸಿದ್ಧಿ ಪಡೆದ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಸ್ಥಾಪನಾ ದಿನದಿಂದಲೇ ಸದಸ್ಯರಾಗಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಕಲೆ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ತನ್ನದೇ ಆದ ವ್ಯಕ್ತಿತ್ವವನ್ನು ಶ್ರೀ ಕಿಶೋರ್ ಡಿ.ಕೆ ಹೊಂದಿದ್ದಾರೆ. ಪರಮಾತ್ಮನು ಶ್ರೀಯುತರ ಮನೋಕಾಮನೆಗಳನ್ನು ಈಡೇರಿಸಲಿ, ಅವರ ನೆಚ್ಚಿನ ಕ್ಷೇತ್ರವಾದ ಅಭಿನಯದಲ್ಲಿ ಇನ್ನಷ್ಟು ಪ್ರಖ್ಯಾತಿ ಪಡೆಯಲಿ, ವಿಭಿನ್ನ ಪಾತ್ರಗಳಲ್ಲಿ ಮಿಂಚಲು ಅವರಿಗೆ ಅವಕಾಶ ದೊರಕಲಿ ಎಂದು ಆಶಿಸುತ್ತಾ ಅವರಿಗೂ ಅವರ ಕುಟುಂಬಕ್ಕೂ ಆಯುರಾರೋಗ್ಯ ಭಾಗ್ಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಮೂರುಕಟ್ಟ ಮಿತ್ರಮಂಡಳಿ ಸರ್ವ ಸದಸ್ಯರ ಪರವಾಗಿ ಶ್ರೀ ಕಿಶೋರ್ ಡಿ.ಕೆ ಇವರಿಗೆ ಆದರಪೂರ್ವಕವಾಗಿ ನೀಡುವ ಅಭಿನಂದನಾ ಸನ್ಮಾನ ಪತ್ರ. ಅವೇತೋ ಊರುಡು ನಮ್ಮ ಗೌರವ ಇದೊಂದಲ್ಲ ಅಪ್ಪೆ ಇಲ್ಲದ ಮಾನದಿಗೆ ನಮ್ಮ ಅಪ್ಪೆ ಊರದ ಮಾನಾದಿಗೆಯನ್ನು ಮಲ್ಪುಣನೆ ಬಾರಿ ಸಂತೋಷದ ವಿಷಯ. ಅಚ್ಚಿತಿ ಮಾನಾದಿಗೆಯನ್ನು ಸ್ವೀಕಾರ ಮಲ್ಪುನಂಚಿನ ಪೊರ್ತು ಗಲಿಗೆಡು ಶ್ರೀಯುತ ಲೂಯಿಸ್ ಪಿಂಟೋ ಬೊಕ್ಕ ಕಿಶೋರ್ ಡಿ.ಕೆ ಇಂಥ ಕಟ್ಟದ ಗುಳಿಗೆ ಕೈಬುಡೆ ಪಂಪುನಂಚಿನ ನಾಟಕಡ್ಲ ಒಂಜಿ ವಿಭಿನ್ನವಾಯಿನಂಚಿನ ಪಾತ್ರನ ನಿರ್ವಹಣೆ ಮಲ್ಪನ ಪುನಂಚಿನ ಶ್ರೀಯುತ ಕಿಶೋರ್ ಡಿ.ಕೆ ಅಂಚನೆ ಚೆಸ್ ಅವೇತ ಪ್ರತಿಭೆಯನ್ನು ಮುಲ್ಪು ಕೊನಂತಿನಂಚಿನ ಲೂಯಿಸರಿಗೆ ಗೌರವದ ಮಾನಾದಿಗೆ ಲೂಯಿಸ್ ಬೇರ್ನ ಬಗ್ಗೆ ಪನೋಡುಂದಾಂಡ ಕನ್ನಡ ಮೀಡಿಯಂ ಶಾಲೆಡ್ ಕಲ್ತನಂಚಿನ ಪ್ರೀತಿ ಪಿಂಟು ಸರ್ಕಾರಿ ಶಾಲೆಡ್ ಕಲ್ತನಂಚಿನ ಕುಂಪಲ ಶಾಲೆಡ್ ಕಲ್ತನಂಚಿನ ಪ್ರೀತಿ ಪಿಂಟನ ಇತ್ತೆ MBBS ಪದವೀಧರೆ ಆದುಪ್ಪುನಂಚಿನ ಪ್ರೀತಿ ಪಿಂಟನ ಒಂಜಿ ಸಾಂಕನಾರು ಪ್ರೀತಿನ ತಾಂಕನಂಚಿನ ಅವೇ ಲೂಯಿಸ್ ಪಿಂಟು ಅವೆಲ್ಲಕನೆ ಅವರಿಗೆ ಅಭಿಮಾನದ ಗೌರವವನ್ನು ಸಂದೇಹ ಮತ್ತು ಇತ್ತೆ ಕಿಶೋರ್ ಡಿ.ಕೆ ನಮ್ಮ ಊರದ ಪೆರ್ಮೆದ ಕಲಾವಿದಗೆ ಅಭಿಮಾನದ ಚಲನಚಿತ್ರ ರಂಗಾದುಪು ನಾಟಕ ರಂಗಾದುಪು ಅಕ್ಕಗೆ ಅಭಿಮಾನ ಮಲ್ಪುನಂಚಿನ ಕಾರ್ಯಕ್ರಮ ಐದು ಬೊಕ್ಕ ತ್ರಿಶಾಲ್ನ ಪರವಾದ ಅನ್ನ ಇಲ್ಲದ ಒಡೆಯಾಗ ಅಭಿಮಾನದ ಗೌರವ ಮಲ್ಪುನಂಚಿನ ಕಾರ್ಯಕ್ರಮಕ್ಕೆ ದುಂಬದ ಹೋದಲ್ಲ ಈ ಕಾರ್ಯಕ್ರಮದ ಬೊಕ್ಕ ಆಶೀರ್ವಾದ ಯೋಜಿ 2 ಜನಕ್ಕೆ ಬರಡು ಪಡ್ಪನಂಚನ ಪ್ರಾರ್ಥನೆ ಎಂಗಳು ಮತ್ತೊಂದಿಲ್ಲ ವೇದಿಕೆಡು ಉಪನಂಚನ ಉಪಸ್ಥಿತ ಉಪನಂಚನ ಮಾಧ್ಯಮದ ಸೇರಿಗೆಡು ಉತ್ಸಾಹ ಹಾಗೂ ದೈಹಿಕ ಶಿಕ್ಷಕರಾದ ಶ್ರೀ ಸಂದೀಪ್ ರಾಜ್ ಮಾಡೂರ್ ಇವರ ಮಾರ್ಗದರ್ಶನದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮೂರಿಗೆ ಗೌರವ ತಂದಿರುತ್ತಾರೆ. ವಿಜಯಪುರ, ಮೈಸೂರು ದಸರಾ, ಆಳ್ವಾಸ್ ಕಾಲೇಜು ಮೂಡಬಿದ್ರೆ, SDM ಕಾಲೇಜು ಉಜಿರೆ, ಬೆಂಗಳೂರು ಹೀಗೆ ರಾಜ್ಯದ ಅನೇಕ ಕಡೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಸ್ಥಾನವನ್ನು ಪಡೆದು ಮುಂದಿನ ದಿನಗಳಲ್ಲಿ ಕಲ್ಕತ್ತಾದಲ್ಲಿ ನಡೆಯುವ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸ್ಥಾನವನ್ನು ಪಡೆದಿರುತ್ತಾರೆ. ಇವರಿಗೆ ಶ್ರೀ ದೇವರ ಅನುಗ್ರಹದಿಂದ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ನಮ್ಮ ಊರಿನ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಎಂಬ ಹಾರೈಕೆಯೊಂದಿಗೆ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಮಾಡುತ್ತಿದ್ದೇವೆ. ಉಪಸ್ಥಿತಿ ನಮಗೆ ಮುಖ್ಯ ಇರ್ತದೆ. ಅಲ್ಲ ನಮ್ಮ ಅಭಿಮಾನದ ಗೌರವವನ್ನು ಅಲ್ಲ ಈಜಿ ಸುಪುತ್ರಿನ ಪರವಾದ ಇಲ್ಲದ ತ್ರಿಶಾಲನ ಪರವಾದ
ಸನ್ಮಾನದ ಒಂಜಿ ಅಭಿನಂದನೆ ಸಲ್ಬೇಕು. ವಿದ್ಯಾ ಪ್ರೋತ್ಸಾಹದ ಕಾರ್ಯಕ್ರಮದ ಸಲುವಾದ ವಿದ್ಯಾನಿಧಿ ಕೊರ್ಪುನಂಚಿನ ಕಾರ್ಯಕ್ರಮ ಅವೆಲ್ಲಕನೆ ಅನನ್ಯ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕುಂಪಲ 10ನೇ ತರಗತಿಯ ವಿದ್ಯಾರ್ಥಿಯ ನೆಚ್ಚಿನ ಲಕ್ಷ್ಮೀ ಯೋಜನೆ ವಿದ್ಯಾನಿಧಿನ ಕೊರಡು ಬಣ್ಣದ ವಿನಂತಿ. ಮಾತೃಮಂಡಲದ ಅಧ್ಯಕ್ಷರು ಸಲ್ಮೇಲು ಮಾಗನೆ ದೇವರೈನ ಸೋಮನಾಥ ದೇವರನ್ನು ಮನಸಾರೆ ಸ್ಮರಣೆ ಮಂತೊಂದು ಈ ಗ್ರಾಮದ ಈ ಪರಿಸರದ ನಮ್ಮ ದೇವರೈನ ಆರಾಧ್ಯ ದೇವರೈನಂಚಿನ ಬಾಲಕೃಷ್ಣ ದೇವರೆಲ್ಲ ಮನಸಾರೆ ಸ್ಮರಣೆ ಮಂತೊಂದು ಈ ಭಾಗದ ಮಾತ ದೈವ ದೇವರೆಲ್ಲ ಮನಸಾರೆ ವಂದನೆ ಮಂತೊಂದು ವೇದಿಕೆ ಅಧ್ಯಕ್ಷ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೊಂದಿನ ಎನ್ನ ಮಿತ್ರರಂಚಿನ ಸತೀಶ್ ಕೊಂಪಲ್ರೆ ವೇದಿಕೆ ಉಡುಪನ ಮಾತ ಎನ್ನ ಆತ್ಮೀಯ ಮಿತ್ರರೇ ಸೇರ್ದಿನ ಭಗವತ್ ಭಕ್ತರೇ ಕ್ರೀಡಾಭಿಮಾನಿಲೆ ಕಲಾಭಿಮಾನಿಲೆ ಯಾನು ದಾಲ ಅತಿಥಿಯಾದಂಚಿನ ವ್ಯಕ್ತಿ ಅತ್ತು ಯಾನು ನಿರಂತರ ಈ ಮೂರುಕಟ್ಟೆ ಮಿತ್ರ ಮಂಡಲದ ಒಟ್ಟಿಗೆ ಉಪ್ಪುನಂಚಿನ ವ್ಯಕ್ತಿ 30 ವರ್ಷ ಒಂದ್ಸಲ ಈ ಮೂರುಕಟ್ಟೆ ಮಿತ್ರ ಮಂಡಳಿದು ನಿರಂತರ ಸಂಪರ್ಕ ಉಡುಪುನಂಚಿನ ಒಂಜಿ ವ್ಯಕ್ತಿ ಮುಂಚಾದ ಹಿಂಗೆ ಮುಗಲ ಸೇವಾ ಕಾರ್ಯ ನೆನೀತ ಪ್ರಾಸ್ತಾವಿಕ ಭಾಷಣ ನಾಗೇಶ್ವರ ಪಂಡೇರಿ ಕೆಲವು ಸೇವಾ ಕಾರ್ಯ ಪಂತಿನೇ ಇಜ್ಜರು ಒಂಜಾತ ಸೇವಾ ಕಾರ್ಯ ಮಸ್ತ್ ಮಂದೆ ಇದು ಸುರೇಶನ ಪಾತ್ರನ ಪಂಡೇರಿ ಕೊರೋನಾದ ಟೈಮ್ ಬಿಡು ಅವು ಬಾಲಕೃಷ್ಣ ಮಂದಿರದೊಟ್ಟಿಗೆ ಆದಪ್ಪು ಅಥವಾ ಇಂಚಾದಪ್ಪು ಮಾತ ಒಟ್ಟಿಗೆ ಸೇರೊಂದು ಈ ಕಾರ್ಯಕರ್ತರು ಮೂರುಗಟ್ಟೆ ಮಿತ್ರ ಮಂಡಲದ ಕಾರ್ಯಕರ್ತರು ನಿರಂತರವಾದ ಬಾಲಕೃಷ್ಣ ಮಂದಿರದ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡ ಸದಸ್ಯರು ಅನೇಕ ಸೇವಾ ಚಟುವಟಿಕೆಗಳು ಮಂದಿದೇರು ಅದೊಟ್ಟಿಗೆ ಈ ಪರಿಸರದ ಜೋಕ್ಲಿಗೆ ಸಂಸ್ಕಾರ ಕೊರಪುನ ಚೆನ್ನ ಕೆಲಸನು ಮಂದಿದೇರು ಹೆಚ್ಚ ಮೂಲ ಸೇರಿದನಾಗಲಿ ಪೂರಿರ್ಲ ಮೂರುಗಟ್ಟೆ ಮಿತ್ರ ಮಂಡಲದ ಬಗ್ಗೆ ಗೊತ್ತಿದ್ದನಾಗಲಿ ಹೆಚ್ಚಿನ ಹೊಸತೆಯರ ಪಿದೇದಿಯರ್ಲ ಬೈಜಿ ಅಂಚಾದಿನಿ ವೇದಿಕೆ ಇಡ್ಲ ಪಿದೇದ ಗೆಸ್ಟ್ ಇರ್ಲೇಜಿ ಈ ಪರಿಸರದ ಉಳ್ಳಾಲ ಭಾಗದನೇ ಅತಿಥಿನಾಗಲು ಈ ವೇದಿಕೆ ಇಡಲೇರು ಮೂರುಕಟ್ಟೆ ಮಿತ್ರ ಮಂಡಳಿದ ಸದಸ್ಯರಿಗೆ ಯಾನು ಅಭಿನಂದನೆ ಕೊರೊಂದಿಲ್ಲ ದಾಯಪಂಡ ಮಾತಾ ಸಂಘ ಸಂಸ್ಥೆ ಇಡ್ಲ ಒಂದೇ ಸಮಯ ಒಟ್ಟಿಗೆ ಉಪ್ಪೇರು ಬಕ್ಕ ಬೇತೆ ಬೇತೆ ಡಿವೈಡ್ ಆದ ತುಂಡು ತುಂಡಾದ ಉಪನಂಚಿನ ವ್ಯವಸ್ಥೆ ಉಂಟು ಅಂಡ 30 ವರ್ಷ ಇಡ್ಲ ನೆತ್ತ ಸದಸ್ಯರು ಒಟ್ಟಿಗೆ ಅದು ಗಟ್ಟಿ ಅದು ಈ ಪರಿಸರದ ಸೇವಾ ಕಾರ್ಯ ಅದಪ್ಪು ಅದನ್ನು ಬೇತೆ ಬೇತೆ ಬಾಲಕೃಷ್ಣದ ಒಟ್ಟಿಗೆ ಚಟುವಟಿಕೆಗಳಾದಪ್ಪು ಕೆಲಸ ಮಂತಂದಲ್ಲಿ ಒಂದು ನಿಜವಾದ ಅಭಿನಂದನೆ ಕೊರ್ಪಣಂಚಿನ ವಿಚಾರ ನನಾತ್ 5 ವರ್ಷ 100 ವರ್ಷ ಕೊಂಡಲ ಈ ಸದಸ್ಯರು ಇಂಚೇನೆ ಒಟ್ಟಿಗೆ ಅದು ನನಾದ್ ಈ ಕುಂಪಲದ ಭಾಗದ ಮಾತೇರಿಲ್ಲ ಒಟ್ಟಿಗೆ ಸೇರಿಸೋ ಒಂದು ನನಾತು ಸೇವಾ ಚಟುವಟಿಕೆಯಲ್ಲಿ ಮಂತೊಂದು ಈ ಪರಿಸರದ ಜನಗಳಿಗೆ ಸಂಸ್ಕಾರ ಕೊರ್ಪಣಂಚಿನ ಕೆಲಸ ಮಂತೊಂದು ಅವು ಬಾಲ ಸಂಸ್ಕಾರ ಆದಪ್ಪು ಅಥವಾ ಬಾಲಗೋಕುಲ ಆದಪ್ಪು ಆ ಮೂಲಕ ಜೋಕ್ಲಿಗೆ ಎಲ್ಲಿಡದೆ ಧರ್ಮ ಶಿಕ್ಷಣ ಕೊರಪುನಂಚಿನ ಕೆಲಸವನ್ನ ಈ ಮೂರುಕಟ್ಟೆ ಮಿತ್ರ ಮಂಡಲದ ಒಟ್ಟಿಗೆ ಆವಡು ಎಡ್ಡೆಡ್ಡ ಈ ಭಾಗದ ಕೆಲಸಲೇನು ಹಿಂದುತ್ವದ ಒಟ್ಟಿಗೆ ಕೆಲಸ ಮನ್ಪುನಂಚಿನ ಆ ಶಕ್ತಿ ಆ ಶ್ರೀಕೃಷ್ಣ ಬಾಲಕೃಷ್ಣ ಪರಮಾತ್ಮೆ ಸೋಮನಾಥ ದೇವರಾಗಲಿ ಕೊರಡು ವೇದಿಕೆ ಮಸ್ತ್ ಜನ ಪಾತ್ರ ಇತ್ತಿನದವರ ಏನು ಜಾಸ್ತಿ ಪಾತ್ರಜಿ ಅನ್ನು ಮಾತಿರಲ್ಲ ಈ ಮೂರುಕಟ್ಟೆ ಮಿತ್ರ ಮಂಡಳಿಗೆ ಈ ಪರಿಸರದಾಗಲು ಬೆಂಬಲವಾದ ಕೊರ್ನ ಆಗಲು ನನಾತ್ ಈ ಸೇವಾ ಕಾರ್ಯ ಅಥವಾ ಈ ಊರಿಗೋಸ್ಕರ ಕೆಲಸ ಮನ್ಪುನಂಚಿನ ಶಕ್ತಿ ಬರ್ಬೋದು ಅದಕ್ಕೋಸ್ಕರ ಈ ಭಾಗದ ಮಾತ ಕಲಾಭಿಮಾನಿಲೆಡ ಬಂಧುಲೆಡ ವಿನಂತಿ ದಾದ ಬಂಡ ಮೂರುಕಟ್ಟೆ ಮಿತ್ರ ಮಂಡಲದಾಗಲಿಗೆ ನಿಖಲ ಸಂಪೂರ್ಣ ಸಹಕಾರ ಕೊರಲಿ ಅದೊಟ್ಟಿಗೆ ಈ ಭಾಗದ ಮಾತಿರೆಗಳ ಪ್ರಯೋಜನ ತಿಕ್ಕುನ ರೀತಿಡು ನನಾತ್ ಎತ್ತವರೆಗೂ ಬೆಲೆ ಹೊಡ ಪಣಂದು ಹಿಂಗೆ ಅವಕಾಶ ಮಂತ ಕೊರ್ನ ಮಾತಿರೆಗಳ ಒಂದನೇ ಮಂತ್ರ 2 ಪಾತಿರು ಅಂತ ಮಸ್ತ್ ಗಣ್ಯ ವ್ಯಕ್ತಿನಕ್ಲುಲ್ಲೇರು ಯಾನಕ್ಲೆ ಎದುರು ದಾಲ ಆಗ್ತು ಒಂಜಿ ಎಲ್ಲಿಯ ವ್ಯಕ್ತಿ ಆಂಡರ ಇಂಕ್ ಒಂಜಿ ಅವಕಾಶ ಕೊಡ್ತೇರು ಮಸ್ತ್ ಧನ್ಯವಾದ ಪನೊಂದಿಲ್ಲೆ ಈ ಮಿತ್ರ ಮಂಡಳಿ ಕ್ಲಬ್ಗೆ ಅಂಚನೆ ಎನ್ನ ಎದುರುಡುಕುಲ್ ದಿನ ಬಂದುಲ್ಲೆ ಬೊಕ್ಕ ಎನ್ನ ಲೈಫ್ ಮಸ್ತ್ ಒಂಜಿ ಗೌರವ ಪಂದು ಕೊರ್ಪಿನ ಒಂಜಿ ವ್ಯಕ್ತಿ ಸತೀಶ್ ಕುಂಪಲ ಯಾನೊಂಜಿ ಸ್ಪೋರ್ಟ್ಸ್ ಮ್ಯಾನ್ ಒಂಜಿ ಈತೆಲ್ಲಿಯ ಸಾಧನೆ ಮಂತುಂಡಲ ಏನನ್ನು ಲೆತ್ತದು ಬಾಲಕೃಷ್ಣ ಮಂದಿರಡು ಒಂಜಿ 2 ಸಲತ್ತು 4-5 ಸಲ ಹಿಂಗೆ ಸನ್ಮಾನ ಬಂದೇರು
ಅವೇ ಎನ್ನ ಸಾಧನೆಗೆ ಸ್ಫೂರ್ತಿ. ಆರು ಮಾತ್ರ ಅತ್ತು ಈ ಮಿತ್ರ ಮಂಡಳಿದ ಪೂರಾ ಸದಸ್ಯರ್ಲ ಎನ್ನರ್ದು ಹಿರಿಯರ್ಲ ಒಲ್ಲೇರು ಕಿರಿಯರ್ಲ ಒಲ್ಲೇರು. ಐಟ್ ಹಿರಿಯರ್ ಆಯ್ನ ಪ್ರವೀಣ್ ಕುಂಪಲ್ ಆವಡ್, ಸಂದೀಪ್ ಆವಡ್, ಐದು ಮಸ್ತ್ ಪೂರ ಇರಲ್ಲ. ಈವನ್ ಸುಶೀಲಾ ದೇವಪ್ಪ ಆವಡ್, ಎನ್ನ ಪೇರೆಂಟ್ ಆಯ್ನಾರು ಎನ್ನ ಸುರೇಶ್ ಕುಂಪಲ ಬೊಕ್ಕ ಸುಮತಿ. ಯಾನು ಎಲ್ಲಿ ಹಿಡ್ದು ಸ್ಪೋರ್ಟ್ಸ್ಡ್ ಎನ್ನ ಲೈಫನ್ನು ರೂಪಿಸೇನೆ. ಯಾನು ಸ್ಪೋರ್ಟ್ಸ್ ಕಬಡ್ಡಿ ಈವೆಂಟ್ ಎನ್ನ ಸ್ಪೋರ್ಟ್ಸ್ಗೆ ಪೋಯ ಪಣ್ಣ ಎನ್ನ ಪೊಪ್ಪ ಒಟ್ಟಿಗೆ ಬರ್ಪುನಾರು ಬೂಂಡ ತಾಗಿನೆ ಪೊಪ್ಪಡ ಪನ್ಪುನಿ ಪೊಪ್ಪ ತಾಗುಂಡು ಪೊಪ್ಪನ ರಿಯಾಕ್ಷನ್ ಆತಿಲ್ಯಗಾಯಗಿ ಪೋಡಿಯುನ ನೆಕ್ ಪೋಡಿಂಡ ನಿಕ್ ನೆಕ್ಸ್ಟ್ ಫ್ಯೂಚರ್ ದಾಲ ಮನ್ಪೆರಿಜ್ಜಿ ಈ ದುಂಬು ಪೋಡು ಗೊಬ್ಬುಲ ಪೋಲ ಅಂದು ಅಂಚನೆ ಇಂದು ದಾಯಕ್ ಪಂಡ ನಮ್ಮ ಪೇರೆಂಟ್ಸ್ ಆದ ನಮ್ಮ ಜೋಕ್ಲೆಗ್ ನಮ್ಮ ಧೈರ್ಯನ ಕೋರೊಂದು ಬರೋಡು ಎಲ್ಲಿ ಹಿಡ್ದೆ ಫ್ಯಾಷನ್ ಅವು ಪೂರ ಬೊಕ್ಕ ಫಸ್ಟ್ ಧೈರ್ಯನ ಪನ್ನೊಂದು ಬರೋಡು ಅಕ್ಲೆಗ್ ಅವೇ ಅಕ್ಲೆಗ್ ಸ್ಫೂರ್ತಿ. ಇತ್ತದ ಲೈಫ್ ಫ್ಯಾಷನ್ ಇಂಪಾರ್ಟೆಂಟ್ ಆತನು. ಈವನ್ ಕ್ರೀಡೆ ಉಂಡು ಪ್ರತಿ ಸ್ಕೂಲ್ ಉಡ್ಲ ಕ್ರೀಡೆ. ಈವನ್ ಸ್ಯಾಟರ್ಡೆ ಕ್ರೀಡೆಗೋಸ್ಕರನೇ ದೀತೇರು. ಸ್ಯಾಟರ್ಡೆ ಆಂಡ ದುಮ್ನಾನಿ ಪೇರೆಂಟ್ಸ್ ನಕ್ಲ ಆನ್ಸರ್ ಜೋಕ್ಲೆಗ್ ಎಲ್ಲೇ ಪೋರ್ಚಿ ಯಾನೇ ತೂತೆ ಮಸ್ತ್ ಪೇರೆಂಟ್ಸ್ನ ಎಲ್ಲೇ ಪೋರ್ಚಿ ಎಲ್ಲೇ ಸ್ಪೋರ್ಟ್ಸ್ ಅತ್ತ ದೊಂಬುಡ್ದಾಯ್ ನುಂಗುವ ಇಲ್ಲಡೆ ಕುಲ್ಲೊಂದು ಅಂಚ ಮನ್ಪೆರ ಬಲ್ಲಿ ನಮ್ಮ ಅಕ್ಲೇನ್ ಕಡುಪು ರೋಡು ಯಾನು ಸ್ಪೋರ್ಟ್ಸ್ ಪೋಯ್ನೇಡ್ ದಾವರ ಎಂಕ ಹೈಸ್ಕೂಲ್ ಅವಡ್, PUC ಅವಡ್, ಡಿಗ್ರಿ ಅವಡ್, ಎನ್ನ BPEd ಅವಡ್, MPEd ಅವಡ್, ಫೈನಲಿ PhDಲ ಯಾನು ಫ್ರೀ ಎಜುಕೇಷನ್ನೇ ಮಂತೀನಿ. ಸ್ಪೋರ್ಟ್ಸ್ಗೆ ಪೋಂಡ ನಮಗೆ ಮಸ್ತ್ ಪ್ಲ್ಯಾಟ್ಫಾರ್ಮ್ಸ್ ಉಂಡು, ಅಪರ್ಚುನಿಟೀಸ್ ಉಂಡು, ಮಸ್ತ್ ಕಂಪನೀಸ್ ಉಂಡು. ಈವನ್ ಇಂಡಿಯನ್ ರೈಲ್ವೇಸ್ ಅವಡ್, ವೆಸ್ಟರ್ನ್ ರೈಲ್ವೇಸ್ ಅವಡ್, ಐಟ್ ಬೊಕ್ಕ ಏರ್ ಫೋರ್ಸ್ ಅವಡ್, ಪೊಲೀಸ್ ಜಾಬ್ ಅವಡ್, ಮಸ್ತ್ ಜಾಬ್ ತಿಕ್ಕೊಂಡು ನಮ್ಮ ರಿಯಲ್ ಅದು ಐಕ್ ಕಾನ್ಸಂಟ್ರೇಷನ್ ಮಂತುನ ಅಂಚ ಅವಕಾಶ ಬಂದಾಗ ನಮ್ಮ ಬುಡ್ರೆ ಬಲ್ಲಿ. ಫಾರ್ ಎಕ್ಸಾಂಪಲ್ ಒಂಜಿ ಊರುಡು ಒಂಜಿ ಮರ ತಡಿಟ್ಟು ಸನ್ಯಾಸಿ ಕುಲ್ದು ಜಪ ಮಂತೊಂದಿತ್ತೆಗೆ ಆತನಗ ಫ್ಲಡ್ ನೆರೆ ಬತ್ತನ್ಗೆ ಕೈತಲ್ ಊರ್ದ ಜನಕುಲ್ ಪೂರ ಬಲ್ತೊಂದು ಬತ್ತೇರ್ಗೆ ಸನ್ಯಾಸಿ ನೆರೆ ಬರೊಂದುಂಡು ಬಲ್ಲೆ ಪೋಕ ಅಂದು ಸನ್ಯಾಸಿ ಪಂಡೇರಿಗೆ ಇಜ್ಜಿ ಯಾನ್ ಏತೋ ವರ್ಷ ಹಿಡ್ದು ದೇವರನ್ನ ಕೈ ಮುಗಿಯೊಂದಿಲ್ಲ ಯಾನ್ ಬರ್ಪುಜಿ ನನ್ನ ದೇವರ ಕಾಪಾಡುವೆರೆಂದು ಅಕ್ಲ್ ಪೋಯರನ್ ಬಿಡ್ದು. ನೆಕ್ಸ್ಟ್ ಫುಲ್ ಜನಕ್ಲಿಂದ ಜಿಂಜ ಒಂದು ಬೋಟ್ ಬತ್ತಲು ಸನ್ಯಾಸಿಯಲ್ಲಿ ಎತ್ತೇರು ಇಜ್ಜಿ ಯಾನ್ ದೇವರನ್ನ ಕೈ ಮುಗಿಯೊಂದಿಲ್ಲ ಯಾನ್ ಬರ್ಪುಜಿ ನಿಖಿಲ್ ಪೋಲೆ ಪಂಡೇರು. ಫೈನಲಿ ಅದು ಪಿರಂಜಿ ಅವಕಾಶ ಬತ್ತುಂಡು ಆರ್ ಯೂಸ್ ಮಂತಿಜೇರು. ಕೊನೆ ಅದು ಫ್ಲಡ್ ಬತ್ತದು ನೆರೆಟ್ ಮುರ್ಕುದು ಪೋಯರು ಪೋದು ಸೀದಾ ಸ್ವರ್ಗಕ್ಕೆ ಪೋಯರು. ಸ್ವರ್ಗಕ್ಕೆ ಪೋತಾನಾಗ ದೇವರಿಡ ಪೋದು ಕೇಂಡರು ದೇವರೇ ಯಾನ್ ಈ ತೀರೇನು ಜಪ ಮಂತೊಂದು ಕೈ ಮುಗಿಯೊಂದು ಇತ್ತೆ ದಾಯಿಗಿಂಚ ಮಂತರು ಎಂಕ ಆಕಸ್ಮಿಕವಾದ ಸಾವು ಕೊರಿಯರ ತಂದು ಐಕೆ ದೇವೇರ್ ಪಂಡೇರು ಬತ್ತ ಯಾನ್ 3 ಸಲ ನಿನ್ನ ಕೈತಲ್ ಬತ್ತೆ ಈ ಆಂಡ ಐನ ಅವಕಾಶನ ಯೂಸ್ ಮಂತೋ ನಿಜ ಕೊನೆಗೆ ಎಂಕ ದಾಲ ಸಾದಿ ಇಜ್ಜಂಡು ಐಕೆ ನಿನ್ನಲ್ಲಿ ಎತ್ತೊಂಬತ್ತೆ ಬಂದು ಅಂಚ ಅವಕಾಶ ಬತ್ತಿನ ನಮ್ಮ ಯೂಸ್ ಮಲ್ತೋ ನೋಡು ಬುಡ್ರೆ ಬಲ್ಲಿ ನಮ್ಮ ಜೋಕ್ಲೆಗ್ ಧೈರ್ಯ ಪಂಪಿನನ್ನು ಕೊರೊಂದು ಪೋಡು ಅವಕಾಶ ಬತ್ತಿನೇನು ಅಕ್ಲೆಗೆ ಸರಿಯಾದ ಗೈಡ್ಲೈನ್ಸ್ ಕೊಡ್ದು ಯುಟಿಲೈಸ್ ಮನ್ಪರೆ ಕಲ್ಪೋಡು ಅವು ಎನ್ನ ಒಂಜಿ ಆಸೆ. ಅಂಚನೆ ಇನ್ನೊಂಜಿ ಮಿತ್ರ ಮಂಡಳಿ ಕ್ಲಬ್ 30 ವರ್ಷ ಹಿಡ್ದು ಸಮಾಜ ಸೇವೆ ಮಂತೊಂದು ಸಾಧನೆ ಮಂತಿನಕ್ಲೆಗೆ ಪುರಸ್ಕಾರ ಕೊರೊಂದು ಅಂಚನೆ ಸಕ್ರಿಯವಾದ ಮಸ್ತ್ ಕೆಲಸ ಮಂತೊಂದು ಬರೊಂದುಂಡು. 40 ವರ್ಷ ಇಂಚನೆ ಸಮಾಜ ಸೇವೆ ಮಂತೊಂದು ಇಡೀ ಊರಿಗೆ ಒಂಜಿ ಮರ ತಂಚನೆ ನೆರಳು ಕೊರೊಂದು ಮಸ್ತ್ ಬೇಲೆ ಮನ್ಪೊಡು ಮುಕ್ಲ ಅವು ಎನ್ನ ಆಸೆ. 5ನೇ ವರ್ಷ ಮನ್ಪೊಡು 100ನೇ ವರ್ಷ ಮನ್ಪೊಡು ಮುಕ್ಲ 40 ಬೆಳವಣಿಗೆ ಅವಡು ಅವೇ ಎನ್ನ ಆಸೆ. ಹೀಗೆ ನಮಗೆ ಈ ಪ್ರದೇಶದ ಕುಂಪಳ ಪ್ರದೇಶದ ಈ ಕಾರ್ಯಕ್ರಮಕ್ಕೆ ಕೊಣಾಜೆ ಗ್ರಾಮದ ಹಸೆಗೋಳಿಗೆ ನಮ್ಮ ಕಿಶೋರ್ DK ಹಾಗೂ ಅವರ ಬಳಗದವರು ಬಂದು ನಮ್ಮ ಮನೆಗೆ ಬಂದು ನನ್ನನ್ನು ಗುರುತಿಸಿ ಅಮ್ಮ ನೀವು ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನ್ನನ್ನು ಆಹ್ವಾನಿಸಿದಾಗ ನನಗೆ ತುಂಬ ಖುಷಿಯಾಯಿತು. ಏನು ಇಲ್ಲಿ ಕುಂಪಳ ಜಾಗದ ಬಾಲಕೃಷ್ಣ ಮಂದಿರದ ಕೃಷ್ಣನ ದಯೆ ನನ್ನ ಮೇಲೆ ಇದೆ ಕಾಣ್ತದೆ. ಹಾಗಾಗಿ ನನಗೆ ಈ ವೇದಿಕೆ ನನಗೆ ಸಿಕ್ಕಿತು. ಹಾಗಾಗಿ
ಕಿಶೋರ್ ಡಿ.ಕೆ ಹಾಗೂ ಅವರ ಬಳಗದವರಿಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೆಯೇ ಈ 3 ಕಟ್ಟೆ ಮಿತ್ರ ಮಂಡಳಿಯ ಎಲ್ಲ 30 ವರ್ಷ ವಾರ್ಷಿಕೋತ್ಸವ ಮಾಡಬೇಕಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಇದಕ್ಕೆ ಶ್ರಮಿಸಿ ತುಂಬ ಶ್ರಮ ಪಡಬೇಕು. ಹಾಗೆ ಇದರಲ್ಲಿ 30 ವರ್ಷದಿಂದ ಶ್ರಮ ಪಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನಾನು ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತಾ, ಹಾಗೆಯೇ ಈ ಎಲ್ಲ ಸಮಿತಿಯ ಸದಸ್ಯರು ಇನ್ನು ಮುಂದೆ ಕೂಡ ಒಳ್ಳೊಳ್ಳೆಯ ಈ ಸಮಾಜಕ್ಕೆ ಕಾರ್ಯಕ್ರಮವನ್ನು ಕೊಟ್ಟು ಒಳ್ಳೊಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಚಂದ ಕಾಣಿಸಿಕೊಟ್ಟು ಇವರಿಗೆ ಎಲ್ಲರಿಗೂ, ಈ ಸದಸ್ಯರಿಗೂ ಪದಾಧಿಕಾರಿಗಳು ಎಲ್ಲ ಶ್ರಮಿಸಿದಂಥ ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಾಗೂ ನನಗೆ ಅವಕಾಶ ಕೊಟ್ಟದಕ್ಕೆ ನಾನು ವಂದಿಸ್ತೇನೆ. 30ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ವೇದಿಕೆ ಪುನಂಚಿನ ನಮ್ಮ ಮಾತೆರಲ ಪ್ರೀತಿದ ಮನೋಜ್ ಕಟ್ಟೆಮನೆ ಅಂಚನೆ ವಿನೋದೇರು, ಪೀಟರ್ ಮೊಂತೆರು, ನವೀನೇರು, ವೆಂಕಟೇಶ್ ಕುಂಪರ, ವೈಶಾಖ್, ಪ್ರಶಾಂತರು, ಶಿಲ್ಪ, ಜಯಲಕ್ಷ್ಮಕ್ಕ ಅಂಚನೆ ಕೋನಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅತ್ಯಂತ ಕ್ರಿಯಾಶೀಲವಾದ ಕೆಲಸವಂತನಂಚಿನ ಲಲಿತಾರಾವ್, ವೇದಿಕೆ ದುಂಬೊಪ್ಪನ ಮಾತಾತ್ಮೀಯರೇ, 3 ಕಟ್ಟ ಮಿತ್ರ ಮಂಡಳಿದ ಮಾತಾತ್ಮೀಯ ಪದಾಧಿಕಾರಿನಕ್ಕೆ ಬಾಲಕೃಷ್ಣ ಮಂದಿರದ ಸ್ಥಾಪನೆ ಅನಗ ಐತ ಪ್ರಾರಂಭದ ದಿನಕ್ಲೆಡ್ ದುವೆ ಜಾಗಡ್ 3 ಕಟ್ಟ ಮಿತ್ರ ಮಂಡಳಿ ಬಾರಿ ಮಲ್ಲ ಒಂಜಿ ಬಾಲಕೃಷ್ಣ ಮಂದಿರ ಇನಿ ಈತ ಎತ್ತರಕ್ಕೆ ಬುಲೆ ಹೊಡೆದಾಂಡ ಐತ ಫೌಂಡೇಶನ್ 3 ಕಟ್ಟ ಮಿತ್ರ ಮಂಡಳಿಯಿಂದ ಪನೇರೆ ಅನ ಅತ್ಯಂತ ಸಂತೋಷ ಪಡೆಪೆ. ನಾನು ನಿಜವಾದ ಇನ್ನು ಈ ಕಾರ್ಯಕ್ರಮ ಬಿಡ್ದು ಬೇತೆ ಬೋಲ ಕಾರ್ಯಕ್ರಮ ಯೋಚನೆ ಆದಿತ್ತು. ನಾಂಡ 3 ಕಟ್ಟ ಮಿತ್ರ ಮಂಡಳಿದ ಕಾರ್ಯಕ್ರಮಲ್ಲೇ ನಾನು ಬಿಡ್ದು ಕೊಂಡ ಬಾರಿ ಮಲ್ಲ ತಪ್ಪವು ದಯಬಂಡ ಆನಿದ ದಿನ ಇನ್ನಿತ ದಿನ ಲೆಕ್ಕ ಇಜ್ಜಿ ಯಾನು ಯಾಪಲ 12 ಆನಿದ ದಿನ ಎಂಕ್ಲಿಗೆ ಒಂಜಿ ಬೈಕ್ 4 ಜನ ಕಲೆಕ್ಷನ್ಗೆ ಹೋಗಿತ್ತ. ಆ ಒಂಜಿ ಬೈಕ್ ಇನ್ನು 3 ಕಟ್ಟ ಮಿತ್ರ ಮಂಡಳಿಗೆ ಫೋನ್ ಮಲ್ತಾನೆ ಒಂದು 5 ಕಾರ್ ಬರ್ಪೋನು ಆ ನಮ್ಮನೆ ಬೆಳವಣಿಗೆ ಆತನು. ಆ ಕಷ್ಟದ ಪರಿಸ್ಥಿತಿ ಇತ್ತನು. ಬಾಲಕೃಷ್ಣ ಮಂದಿರದ ನಮ್ಮ ಮಂದಿರದ ನಿರ್ಮಾಣದ ನೇಕೋಸ್ಕರ ಹೆಂಗೆ ಇತ್ತೆಲ್ಲ ನೆನೆಪುಂಡು 3 ಕಟ್ಟ ಮಿತ್ರ ಮಂಡಳಿದಾನೆ ಹೈಯೆಸ್ಟ್ ಜನಕ್ಕೂ ಲೈಟ್ ಪೂರ ಮೂಲಿ ಎದುರು ಏರು ಪೂರಲ್ಲಿ ಅಕ್ಲು ಪೂರೆಲ್ಲ ಸಾಧಾರಣ ಸಿರ್ಸಿ ಮುಟ್ಟ, ಕುಮಟ ಮುಟ್ಟ, ಕೈತಲ್ ಶಿವಮೊಗ್ಗ ಮುಟ್ಟ ಒಂಜಿ 10 ರೂಪಾಯಿದ ಲಕ್ಕಿಡಿ ಪಿನ್ ಪಾತೊಂದು ಇಡೀ ಊರವ್ರ ಮೇಲೆ ತಿರುಗಿದೆ. ಏತು ಜನಕ್ಕೆ ನೆನೆಪುಂಡ ಇಜ್ಜ ಗೊತ್ತಿ ಜಾಂಡ ಮಂದಿರದ ಇಡೀ ಬೆಳವಣಿಗೆ ಬಾರಿ ಮಲ್ಲ ಕೊಡುಗೆ ಕೊರ್ನಂಚಿನ 3 ಕಟ್ಟ ಮಿತ್ರ ಮಂಡಳಿದ ಇನಿ 30ನೇ ವಾರ್ಷಿಕೋತ್ಸವ ಆಪುನ ನಂಗೆ ಮಾತ್ರೆಗಳು ಅತ್ಯಂತ ಸಂತೋಷ. ಹಿಂಗೆ ನೆನೆಪುಂಡು ಆ ಬಾಲಕೃಷ್ಣ ಮಂದಿರ ಆಪನೆಗೆ ದುಂಬು ಇನಿ ಕ್ಲಬ್ ಮೂಲುಂಡು. ಬಾಲಕೃಷ್ಣ ಮಂದಿರ ಆಪನೆಗೆ ದುಂಬು ನಮ್ಮ ಜಯಲಕ್ಷ್ಮಕ್ಕನ ಕಂಡನಿ ನಾಗೇಶ್ವರನ ಅಕ್ಕ ಅಂಚನೆ ವಿಶ್ವಾಸ್ ನಮ್ಮ ನಾಗೇಶ್ ನಕಲು ಪ್ರವೀಣ್ ನಕಲು ಪೂರ ನಿಕ್ಲು ಮಾತೆಲ್ಲ ಸೇರಿದು ಒಂಜಿ ಇಡೀ ಊರದಾಗ್ಲು ಪೂರ ಸೇರಿದೆ ಅವಳು ರತ್ನಕ್ಕ ಇನಿ ಪುನಃ ಇಲ್ಲಲ್ಲ ಅವಳು ಕ್ಲಬ್ ಇತ್ತನು ಶುರುಕು ಐದು ಪಕ್ಕ ಅಲ್ಲಿ ತಿಳ್ದು ಮಂದಿರ ಪುರ ಆಯ್ ಪಕ್ಕ ಇಂಚಿಗೆ ನಿಕ್ಲು ಕ್ಲಬ್ ಇಂಚಿ ಬತ್ತನು ಮುಲ್ಪ ಬಾರಿ ಸುಸಜ್ಜಿತವಾಯಿನಂಚಿನ ಕ್ಲಬ್ಲೇನು ಪೂರ ಮಲ್ತದೆ ಈಗ ಕಟ್ಟಡ ಮಲ್ತು ಯಾನ್ ಪಂದಿತ್ತೆ ನಿಕ್ಲೆ ಕಟ್ಟಡನೇ ಬರ್ಚಿ ಬಾಲಕೃಷ್ಣ ಮಂದಿರನೇ ಯಾವ ಒಂದು ಆಂಡಲ ಇಜ್ಜಿ ಸ್ವಾಭಿಮಾನದ ಪ್ರಶ್ನೆ ಎಂಕ್ಲೆ 3 ಕಟ್ಟಾಗ ಒಂಜಿ ಕಟ್ಟಡ ಬೋರ್ಡು ಪನ್ಪುನ ಲೆಕ್ಕ ಬಾರಿ ಪ್ರೀತಿಡು ಮಾತಾಡಲ ವಿಶ್ವಾಸಕ್ಕೆ ತಂದು ಬಾರಿ ಶೋಕದ ಕಟ್ಟಡನ ಜಾಗನೇ ತೆತ್ತೊಂದು ಸ್ವಂತ ಜಾಗನೇ ತೆತ್ತೊಂದು ಯಾರನ್ನೆಲ್ಲ ಕುಮ್ಕಿ ಅದನ್ನ ಬಕ್ಕೊಂಜಿ ಜಾಗ ಅತ್ತ ಈಗ ಕಾಸು ಕೊರದೆ ಜಾಗನ ತೆತ್ತದ ಇಟ್ಟು ಕಟ್ಟಡ ಕಟ್ಟದೆ ಬಾರಿ ಪೊರ್ಲೋಡು ಚಟುವಟಿಕೆ ಮಲ್ಪ ಅಂಚಿನ ಪ್ರಯತ್ನ ಮಲ್ದೇರಿ ಇಂಕೆ ಯಾಪಲ ಪಿರಂಜಿ ನೆನಪು ನಮ್ಮ ಮಂದಿರದ ಉತ್ಸವ ಆನಗ ಒಂಜಿ 3 ಕಟ್ಟ ಮಿತ್ರ ಮಂಡಳಿಗೆ ಜೈ ಇಂದು ಬಾಲನ ಒಂಜಿ ಶಬ್ದ ಯಾಪಲ ಮರಪೇರಿ ಜಾಪಲ ಆ ಪೊರ್ತುಗೊಂಜಿ ಬರ್ರೆ ಉಂಡರು ಅಂಚನೆ ನಮ್ಮ ವಿಶ್ವಾಸ್ ಕುಲಾಲ್ ನೇತ ಪ್ರಧಾನ ಕಾರ್ಯದರ್ಶಿ ಅದು ಇನ್ನಂಗೆ ಭಾರಿ ಖುಷಿ ಅಲ್ಲ ಮಗಲಿಗೆ ನಿಕ್ಲು ಮೈಕ್ ಕೊಡ್ತಾರೆ ನಿಜವಾದ ಅವು ಭಾರಿ ಎಡ್ಡೆ ಸಂಗತಿ ಅನ್ನ ಶಿಲ್ಪ ಪಾತ್ರನಾಗ ಭಾರಿ ಖುಷಿ ಅನ್ ಯಾಕಂದ್ರೆ ಅಲ್ಲ ಇಲ್ಲಿಯ ಪೊನ್ನು ಮಂದಿರದ ಚಟುವಟಿಕೆ ಭಾರಿ ಕ್ರಿಯಾಶೀಲವಾದ ಕೆಲಸ ಮಲ್ದಿನಲ್ಲ ಇನ್ನು ಹೆಂಗೆ ಕಾಲು ಪ್ರವೀಣ್ ಫನ್ಲಕ್ಕನೆ ಭಾಷಣ ಮಲ್ಪನಾಗ ಭಾರಿ ಖುಷಿ ಅನ್ ಮಂದಿರ ಅಡಿತ್ತಿನಾಗ ಪ್ರತಿವರಿಯರ್ಲ ಚಟುವಟಿಕೆ ಪಾತೆರಡು ಭಾಷಣ ಮಲ್ಪನೆಟ್ಟು ಅವಳ ಶಿಲ್ಪ ಒಂಜಿ ಡಾಕ್ಟರೇಟ್ ತೆತ್ತೊಂಡಲ್ಲದ ಮಂದಿರದ ಒಂಜಿ ಸದಸ್ಯ ಅದು ಅಲ್ಲ ಪಪ್ಪ ಸುರೇಶ್ ಅನ್ನೆ ಸುಮತೆಕ್ಕ ಅಕುಲು ಪೂರೆಲ್ಲ ಈ ಮಂದಿರಗೋಸ್ಕರ ರಾತ್ರಿ ಬಗೆಲ್ ಪೂರ ಬೆಂತನಕುಲೆ ಅಂಚಾದು ಈ ಮಂದಿರ ಡುಬ್ದ ಈತದ ಕೆಲಸ ಮಂತಿನಕುಲು ಪೂರೆಲ್ಲ ಒಂಜತ್ತು ಒಂಜಿ ರೀತಿಡು ಎಡ್ಡೆ ಆತೇರಿ ಬೆಳವಣಿಗೆಲ್ಲ ಆತೇರಿ ಎಡ್ಡೆಲ್ಲ ಆತೇರಿ
ಅಂಡ ನೇತ ಪಿರಾವಡಿತ್ತೀನಿ ಮಾತ್ರ 3 ಕಟ್ಟ ಮಿತ್ರ ಮಂಡಳಿಲ ನಾನು ಒಂದು 2-3-4 ಕ್ಲಬ್ ಯಾನಿನಿ ಆ ಕ್ಲಬ್ನು ಉಲ್ಲೇಖ ಮಲ್ಪಂದೆ ಮೂಲ 3 ಕಟ್ಟ ಮಿತ್ರ ಮಂಡಳಿನೇ ಉಲ್ಲೇಖ ಮಲ್ಪಡಿ ಈ ಸರಿ ಉತ್ಸವನಾಗ ಸುರುಕು 25ನೇ ವರ್ಷ ಟ್ಯಾಬ್ಲೋ ಬಡಿಸುವನಾಗ ಬಾರಿ ಕಿರಿಪಿರಿ ಇವರು ಆಯರು ಅಂಡ ಯಾನು ಫಂಡದಿತ್ತೆ ಆಗ್ಲಿಕ್ಕೆ ನೀವು ದಾಲ ಚಿಂತೆ ಮಲ್ಪಜಿ ಅಂತಿಮವಾದ ಶ್ರೀಕೃಷ್ಣ ಪರಮಾತ್ಮೆ ಪೂರಲ ಎಡ್ಡೆ ಮಲ್ಪೇರು ಈಗ ಆಕ್ಲ ಮನಸ್ಸಿಗೆ ಏತು ಲಾಸ್ಟ್ ಖುಷಿ ಅನ್ಬಂಡ ರಡ್ಡೆ ಟ್ಯಾಬ್ಲ ಮಲ್ತದಲ್ಲ ಆ ಉತ್ಸವ ಅದ್ದೂರಿಯಾದ 25ನೇ ವರ್ಷ ನಮ್ಮನೆಡೆ ಆವಡ 5 ವಿಜೃಂಭಣೆಡೆ ಉತ್ಸವ ಅಂಡು ಉತ್ಸವ ಆಪನೆಗೆ ಭಾರಿ ಪ್ರಮುಖ ಕಾರಣ 3 ಕಟ್ಟ ಮಿತ್ರ ಮಂಡಳಿ 3 ಕಟ್ಟ ಮಿತ್ರ ಮಂಡಳಿದ ಮುಖಾಂತರ ಇನಿ ಬೇತೆ ಬೇತೆ ಸಾಮಾಜಿಕ ಕೊರೋನಾ ಬತ್ತಿನಂಚಿನ ಸಂದರ್ಭ ಅದು ಬೇತೆ ಬೇತೆ ಸಂದರ್ಭ ಇನಿ ನಾಗೇಶ್ ನಮ್ಮೊಟ್ಟಿಗೆ ಎಲ್ಲೇರು ನಾಗೇಶ್ ನಮ್ಮ ಮಂದಿರಡ ಒಂದು ಆ್ಯಂಬುಲೆನ್ಸ್ ಉಂಡು ನಾನು ಪಂಡ ತಪ್ಪಾಪನ ಸರಿ ಆಪನ ಗೊತ್ತಿದ್ದೆ ಅಣ್ಣ ಪಾಪ ರಾತ್ರಿ ಪಗೆಯಲ್ಲಿ ಏರು ಲೆತ್ತನಲ್ಲ ಆ ಆ್ಯಂಬುಲೆನ್ಸ್ನ ಓಡಾಡಿ ನಮ್ಮಪುರದ ಆಲೋಪುಜೆ ಆ್ಯಂಬುಲೆನ್ಸ್ನ ಹೊರ ಲೋಕಾರ್ಪಣೆ ಮಲ್ತು ಬಿಡಿಯ ಅಂಡ ಪಾಪ ನಿರಂತರವಾದ 3 ಕಟ್ಟ ಮಿತ್ರ ಮಂಡಳಿದ ಒಂದು ಆಧಾರ ಸ್ತಂಭ ಲೆಕ್ಕಪ್ಪುನಂಚಿನ ನಾಗೇಶ್ ಆ್ಯಂಬುಲೆನ್ಸ್ನ ಊರಿಡೀ ಏರು ಮರಣ ಲೆತ್ತಂಡಲ್ಲ ಯಾನು ಇನಿ ಅರೆಗೆ ಪಂಡೆ ಮೂಲ ಕಾರ್ಯಕ್ರಮ ಉಂಡು ಮೂಡಬಿದ್ರೆಗೆ ಒಂದು ಮರಣ ಕೊನೋಡು ಒಂದು ಬಂಡೇರು ನಾಗೇಶ್ ಪಂಡೇರು ಮಲ್ಲೇಜಿ ಕಾರ್ಯಕ್ರಮ ಮಲ್ಲೇಜಿ ಯಾನು ಮರಣ ಕೊನ ಪ್ಯಾನ್ ಯಾನೇ ಬಂಡಿನಿ ಬೊಡ್ಸಿ ಮರಣ ಕೊನ ಏರಾನ್ಲ ಬೇತೆ ಆ್ಯಂಬುಲೆನ್ಸ್ ಕೊನಕ 3 ಕಟ್ಟ ಮಿತ್ರ ಮಂಡಳಿದ ಕಾರ್ಯಕ್ರಮದ ಭಾಗವಹಿಸ್ಲೇಂದು ಯಾನ್ ದಯ ಪನೊಂದಿಲ್ಲ ಪಂಡ ಒಂದು ಸಂಘಟನೆ ಕೆಲಸ ಮಲ್ಪನಾಗ ಇಕ್ಲೆಗೆ ತೋಜು ಬಾರಿ ಖುಷಿ ಕೆಲವು ಸರಿ ಎಂಚನ ಉಪ್ಪೇರು ಒಟ್ಟಾರೆ ಎಂಚಿನ ಪರ ಸಂಘಟನೆ ನಡಪುನು ಅಂಡ ಐತ ಪಿರೋಡು ಭಾರಿ ಕಷ್ಟ ಒಪ್ಪುನು ಭಾರಿ ಶ್ರಮ ಉಪ್ಪುನು ಭಾರಿ ಪ್ರತಿ ಒಂಜಿ ವಿಷಯದ ಪಿರೌಡ್ಲ ನಮ ಐತ ಪಿರೌಡ್ ಇತ್ತಿನ ಮಾತ್ರ ಗೊತ್ತಾಪುನು ಐತ ಪಿರೌಡ್ ಏತು ಶ್ರಮ ಏತು ಕಷ್ಟ ಉಂಡು ಆ ಸಂಘಟನೆಯನ್ನು ದುಂಬುಕೊನೋಟೆ ಏತು ಕಷ್ಟ ಉಂಡು ಇನ್ನು 30 ವರ್ಷ ಈ ಸಂಘಟನೆಯನ್ನು ದುಂಬುಕೊನಪುರಿ ಬಂಡ ಆತು ಸುಲಭದ ಕೆಲಸ ಅತ್ತೆ ಪ್ರತಿ ಒಂಜಿ ಹಂತವಾದಲ ಸಂಘಟನೆಯನ್ನು ಬುಲೆಪವನಂಚಿನ ಕೆಲಸ ಮಲ್ದೇರು ಪ್ರತಿ ಒಂಜಿ ಸಂದರ್ಭಡ್ಲ ಬಾಲಕೃಷ್ಣ ಮಂದಿರದ ಬೆಳವಣಿಗೆಗೆ ಕಾರಣ ಆಗ್ತೇರು ದುಂಬಾಗ್ಲ ಈ ರೀತಿದ ಕೆಲಸ ಕಾರ್ಯಗಳನ್ನು ಮಲ್ಪೆರೆ ದೇವರ ಶಕ್ತಿ ಕೊರಡಂದು ಈ ಸಂದರ್ಭದ ಪನೊಂದು ಬಾರಿ ಕಿಶೋರ್ ನಂಚಿನ ಒಂಜಿ ಕಲಾವಿದನು 3 ಕಟ್ಟ ಮಿತ್ರ ಮಂಡಳಿ ಅದನ್ನ ಕುಂಪಲಡ್ದು ನಮ್ಮ ಕೊರ್ತಿನಲ್ಲ ಬಾರಿ ಖುಷಿ ಆಪುನು ನಂಗೆ ಕಿಶೋರ್ ಮುಲ್ಪ ಸಸರಾದಪ್ಪು ಅಂಡ ಕಿಶೋರ್ ಪಿದೈದ ಊರುಡು ಬಾರಿ ಫೇಮಸ್ ಕಿಶೋರ್ನು ತಿಗಿಬೇಟಿಗೆ ಸೆಲ್ಫಿ ದೆಪ್ಪರೆ ಶುರು ಮಲ್ಪೇರು ಪೂರೆಲ್ಲ ನಂಕು ಮೂಲ ಕಿಶೋರ್ ಅಪ್ಪಗೆ ತಿಕ್ಕೊಂಡು ಉಪ್ಪೇದ ಅಂಚದಲ್ಲ ಆತು ವಿಶೇಷ ಆಪುಜಿ ಒಟ್ಟಿಗೆ ನಮ್ಮ ಪ್ರವೀಣ್ ಕಡೆ ಪಲ್ಯಗನೆ ಕೆಲವರನ್ನ ಮನಸ್ಸಿಡಿತೀನಿ ಈ ಕುಂಪಲೋತ್ಸವದ ಹೇಗೆ ಮಾರ್ರೆ ಈ ಜನ ಈ ಮುಕ್ಲಿ ಬ್ಯಾಲೆಜ್ಜ ಈ ಕುಂಪಲೋತ್ಸವ ಮಲ್ತದಾದ ಒಂಜಿ ನೆನಪುದಿಲೆ 78-79ನೇ ಇಸವಿಡು ಕುಂಪಲ ಪನ್ಪನ ಇಜ್ಜಂಡೆ ಕುಂಪಲ ಪುದರ್ ಪನೊಟ್ಟ ಕೊಲ್ಯ ಪಂಡ ಮಾತ್ರ ಕುಂಪಲ ಅರ್ಥ ಹೊಂದಿತ್ತೀನಿ ಆ ಕುಂಪಲ ನೇರ ಕುಂಪಲ ಅಂದ ಓಲೊಂದಕ್ಕೆ ಏನಂತ ಪರಿಸ್ಥಿತಿ ಇತ್ತೇನೆ ಇನ್ನು ಕುಂಪಲೋತ್ಸವ ಪನ್ಪನ ಊರದ ಈ ಪುದರ್ದ ಒಟ್ಟಿಗೆ ಈ ಊರು ಬೆಳಗೋಡು ಪನ್ಪನ ಕಾರಣಕ್ಕೋಸ್ಕರ ಆ ಕುಂಪಲೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಆ ಕಾರಣಕ್ಕೋಸ್ಕರ ನಮ್ಮ ಊರು ನಂಗೆ ಭಾರಿ ಗೌರವದ ಊರು ಆವಡು ನಮ್ಮ ಊರದ ಬಗ್ಗೆ ನಂಗೆ ಭಾರಿ ಪ್ರೀತಿ ಉಪ್ಪಡು ನಮ್ಮಲ ಏತೇ ಸಮಸ್ಯೆ ಉಪ್ಪೆರಾರು ನಮ್ಮಲ ಏತ ಕಿರಿಕಿರಿ ಉಪ್ಪೆರಾರು ಮಸ್ತ್ ಸಲ ನಂಗೆ ಆಪುನು ಕೆಲವು ಸರಿ ಮೂಲ ನೀರಿಜ್ಜಿ ಲೈಟ್ ಇಜ್ಜಿ ಪೇರಿಜ್ಜಿ ನಾನೊಂಜಿ ಬಕ್ಕೊಂಜಿ ಇಜ್ಜಿಂದ ಆಪುನು ಆಂಡಲ ಕುಂಪಲ ಬಾರಿ ಪೊರ್ಲುದ ಊರು ನಮ್ಮ ಊರಿಡಿತ್ತಿನ ಅದು ಒಗ್ಗಟ್ಟು ಒಲ್ಪಲೆಜ್ಜಿ 44 ಸಂಘಟನೆ ಉಂಡು ಅಂಚಿನಪುರ ದಾಲ ಸಂಗತಿಜ್ಜಿ ಮೂಲ ನಮ್ಮ ಒಟ್ಟಿಗೂ ಬಾರಿ ಎಡ್ಡ ರೀತಿಯಲ್ಲಿ ಕೆಲಸ ಮಲ್ಪ ಕುಂಪಲೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ಮಲ್ದಾರೆ ನಮ್ಮ ಭಜನಾ ಮಂದಿರದ ಸಾಪ್ತಾಹಿಕ ಭಜನೆ ಆದಪ್ಪು ಬೇತೆ ಬೇತೆ ಕಾರ್ಯಕ್ರಮಲೇನು 25ನೇ ವರ್ಷದ ಕಾರ್ಯಕ್ರಮಲೇನು ಆದಪ್ಪು ಪ್ರತಿ ಒಂಜಿ ಕಾರ್ಯಕ್ರಮ ಎಲ್ಲ ಯಶಸ್ವಿ ಮಲ್ಪನ ನೇಟು 3 ಕಟ್ಟ ಮಿತ್ರ ಮಂಡಳಿದ ಪಾತ್ರ ಅತ್ಯಂತ ಮಹತ್ವನಂಚಿನ ಪಾತ್ರ ಅಂದು ಈ ಸಂದರ್ಭ ಪನೊಂದು ಅವಕಾಶಕ್ಕೂ ನನಗೆ ಮಾತರೆಗಳ ವಂದಿಸಾದೆ ನನ್ನ ದುಂಬಾಗಲ 3 ಕಟ್ಟ ಮಿತ್ರ ಮಂಡಳಿ ಮಂದಿರದ ಒಂಜಿ ಆಧಾರ ಸ್ತಂಭ ಅದು ಉಪ್ಪುನೇಕೆ ನಿಕ್ಲು ಮಾತೆರ್ಲ ಸಹಕಾರಿ ಆಲೆ ನಿಕ್ಲು ಮಾತೆರ್ಲ ದುಂಬುದ ದಿನಕ್ಲೆಡೆ ಮಂದಿರದ ಜವಾಬ್ದಾರಿ ದೆತೊನ್ನ ಜನಕುಲು ನಿಕುಲು ಆಲೆ ಎಂದು ಈ ಸಂದರ್ಭ ಪನೊಂದು ನಮ್ಮ ಮಾತೆರ್ಲ ಒಟ್ಟಾದ ಒಂಜಾದ ಕೆಲಸ ಮಲ್ಪಗ ಅಂತ ಪನೊಂದು ಅವಕಾಶ ಹೊಂದಿಸಾದೇನ ಪಾತ್ರನಿಂದವೇ ಜೈನ್ ಜೇಕನ ಮುಕ್ತಾಯದ ಚುಕ್ಕೆ ದೀವೋಡು ಪಡೆದು ಶ್ರೀಯುತ ಕಿಶೋರ್ ಡಿಕೆ ಎಂಬೆರಡ ವಿನಂತಿ ಮಾತಲ್ಲ ಶ್ರೀಯುತ ಕಿಶೋರ್ ಡಿಕೆ ವೇದಿಕೆ ನಂಚಿನ ಮಾತಾ ಗುರು ಹಿರಿಯರಿಗೆ ತರೆ ತಗ್ಗ ಒಂದು 2016 ಮಸ್ತ್ ಖುಷಿಯ ಒಂದು ಬಂದಲೆ ಈ ಕಾರ್ಯಕ್ರಮ ನಮ್ಮೊಟ್ಟಿಗುಳ್ಳೇರಿ ಇನ್ನು ಪ್ರತಿಯೊಂದು ಕೆಲಸ ಕಾರ್ಯಗಳ ಬೇರಿ ಬಿಟ್ಟೊಂದು ಸರಿ ತಪ್ಪುನು ತಿದ್ದೊಂದು ಎನ್ನೊಟ್ಟಿಗೊಪ್ಪನ ಇಂಗ್ಲ ಮಾತಾ ಮಿತ್ರ ಮಂಡಳಿದ ಬಾಲಕೃಷ್ಣ ಮಂದಿರ ಅಧ್ಯಕ್ಷರಾಯಿನ ಸತೀಶನಾಗಿ ಇಂಗ್ಲ ಮಿತ್ರ ಮಂಡಳಿ ಪರವಾದ ಅಂಚನೆ ಊರ್ದಾಗ್ಲ ಮಾತೆಲ್ಲ ಪರವಾದ ಧನ್ಯವಾದ ಸಮಾನ ಉದ್ಯಮಿ ಅದು ಈ ಬಾಗಡು ಮಸ್ತ್ ಕೆಲಸ ಮಂದಿನ ಅಂಚಿನ ಅರೆಗ್ಲ ಇಂಗ್ಲ 3 ಕಟ್ಟ ಮಿತ್ರ ಮಂಡಳಿ ಪರವಾದ ಧನ್ಯವಾದ ಕೊರೋದು ಅಂಚನೆ ಈ ಊರಿಗೂ ಬೋಲ್ಪು ಹೊತ್ತವನಂಚಿನ ಮನೋಜ್ ಕಟ್ಟೆವನ್ನೇ ಮೇರೆಗ್ಲ ಧನ್ಯವಾದ ಸಮರ್ಪಣೆ ಮಾಡ್ತೀನಿ
ಇಂಕ್ಲ ಮಾಜಿ ಅಧ್ಯಕ್ಷರಾಗಿನಂಚಿನ ವಿನೋದ್ ಚಿತ್ರಾಂಜನಗರಲ್ಲೇರು ಅರೆಗ್ಲ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಈ ಭಾಗದ ಪರಿಸರದ ನನ್ನೊಂಜಿ ಬಿನ್ನೇರಾಯಿನಂಚಿನ BSNL ಉದ್ಯೋಗಿ ಆದಿಪ್ಪುನಂಚಿನ ಪೀಟರ್ ಮೊಂತೂರು ಮೇರೆಗ್ಲ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಅಂಚನೆ ನಿವೃತ್ತ ಸೇನಾಯಿನಂಚಿನ ಇಂಗ್ಲ ಒಟ್ಟಿಗೆ ಉಪ್ಪುನಂಚಿನ ವೆಂಕಟೇಶ್ ಕುಂಪರಲ್ಲೇರು ಅರೆಗ್ಲ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ. ಇಂಗ್ಲೊಟ್ಟಿಗೆ ಏಪಲ ಪ್ರತಿಯೊಂದು ಕಾರ್ಯಕ್ರಮಗಳ ಬೆರಿಸಾಯ ಕೊರ್ಪುನಂಚಿನಂಚಿನ ಪ್ರಶಾಂತ್ ಉಲ್ಲಾಲ್ ಬೈ ಮೇರೆಗ್ಲ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ. ಅಂಚನೆ ಯಾನ್ ಈ ರಂಗಭೂಮಿಗೆ ಬರಡುಂದಂಡ ಕಾರಣ ಸುರೇಶ್ ಅಲ್ಲಿ ಸಿಂಪನ ಪೊಪ್ಪ ಅವೊಂಜಿ ಮಸ್ತ್ ಖುಷಿ ಆಗುಂಡು ದಯಪಂಡ ಆನೆ ಒಂದಿನ ಪಂಡೇರು ಕಿಶೋರ್ ಈ ನಾಟಕದ ಆ್ಯಕ್ಟಿಂಗ್ ಅನ್ಪೋಡು ಯಾಮಂಡೆ ಏನಾರು ದಾಪುಜಿ ಸುರೇಶ್ ಅಲ್ಲ ಇಜ್ಜಿ ಈ ಗಡ್ಡೆ ದೆಪ್ಪುನ ಹೀರೋ ಅನ್ಪೋಡು ಗಡ್ಡೆ ದೆಪ್ಪುಜಿನ ವಿಲನ್ ಅನ್ಪೋಡು ಯಾಮಂಡೆ ಗಡ್ಡೆ ದೆಪ್ಪುಜಿ ಇನಿಕ್ಲ ಅವೇತೋ ನಾಟಕಲೆಡು ವಿಲನದ ಆ್ಯಕ್ಟಿಂಗ್ ಅಂತಂದಿಲ್ಲ ಅರೆಗ್ಲ ಅಂಚನ ಸುರೇಶನ ಮಗಳ ಶಿಲ್ಪ ಅರೆಗ್ಲ ಯಾನು ಧನ್ಯವಾದ ಕೊರೋದಿಲ್ಲ. ಎನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳ ಅಂಚನೆ ರಂಗಭೂಮಿದ ಪೂರನೇಕಲ ಬೆರಿಸಾಯ ಉಪನಂಚಿನ ಕೋನಜೆ ಪಂಚಾಯತ್ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದು ಲಲಿತಾ ಎಸ್ ರಾಹುಲ್ಲೇರ್ ಅರೆಗ್ಲ ಧನ್ಯವಾದ ಕೊರೋದಿಲ್ಲ. ಅಂಚನೆ ಇಂಕ್ಲ ಕ್ಲಬ್ದ ಅಧ್ಯಕ್ಷರಾಂಚಿನ ನವೀನ್ ಉಲ್ಲೇರು ಅರೆಗ್ಲ ಧನ್ಯವಾದ ಕೊರೋದಿಲ್ಲ. ಮಹಿಳಾ ಮಾತೃ ಮಂಡಳಿದ ಅಧ್ಯಕ್ಷರಾಂಚಿನ ಜಯ ಕೊಲ್ಲೇರು ಅರೆಗ್ಲ ಧನ್ಯವಾದ ಕೊರೊಂದು ವೇದಿಕದ ಎದುಡುಪುನ ಈದ್ನೇಟ ಕಾರ್ಯಕ್ರಮ ನಿರೂಪಣೆ ಮಂದಿರಂಚಿನ ಬಾಲಕೃಷ್ಣ ಮಂದಿರದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಅರೆಗ್ಲ ಧನ್ಯವಾದ ಕೊರೊಂದುಲೆ. ಅಂಚನೆ ಮಾಧ್ಯಮ ಮಿತ್ರರಾಯನಂಚಿನ ಪೊಸಕುರಲ್ ಮಿಕ್ಲೆಗ್ಲ ಧನ್ಯವಾದ ಕೊರೊಂದು ಅಂಚನೆ ಅಬ್ಬಕ್ಕ ಚಾನಲ್ದ ಅಕ್ಲೆಗ್ಲ ಧನ್ಯವಾದ ಕೊರೊಂದು ಈ ವೇದಿಕೆ ನಿರ್ಮಾಣ ಮಂದಿರಂಚಿನ ಬಾಲಕೃಷ್ಣ ಕಟ್ಟ ಮಿತ್ರ ಮಂಡಲ ಒಂದು ನೆನಪದ ಕಾಣಿಕೆ ಉತ್ಸವಕ್ಕೆ ಅಂದಿಲ್ಲ. ನಾಟಕ ದುಮ್ಮದ ಆಮೇಲೆ ಕಣೆ ಸೌಂಡು ಧ್ವನಿ ಬರ್ತಕ್ಕ ಬಕ್ಕ ಲೈಟಿಂಗ್ಸ್ ವ್ಯವಸ್ಥೆ ಮತ್ತು ಕೀರ್ತಿ ಎಲೆಕ್ಟ್ರಿಕಲ್ಸ್ ಮಂಜೇಶ್ವರ ಗತ ಪ್ರಮುಖ ಕೀರ್ತಿ ಎಲೆಕ್ಟ್ರಿಕಲ್ಸ್ ಮಂಜೇಶ್ವರ ಬೇರೆ ಬರ್ತದೆ ಅಕ್ಲೆಗ್ಲ ಉಡೋದು ಸ್ವಲ್ಪ ಮೇಲೆ ಕಟ್ಟು ಆರೆಂಜ್ ಸಂತೋಷ್ ರೆಗ್ಯುಲರ್ ಫೋಟೋಗ್ರಾಫರ್ ರೆಗ್ಯುಲರ್ ಗೌರವ ಮಂತದಲ್ಲಿ ಮತ್ತೆ 3 ಕಟ್ಟೆ ಮಿತ್ರ ಮಂಡಲ ಹಲೋ ಹಿಡಿದು ಹಿಡಿದು ಕೊರೆಲ್ಲ